ಹರಿ ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರುಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಭಗವದ್ಗೀತೆಯ ಕಲಿಕೆಯ ತರಗತಿಗೆ ಸ್ವಾಗತ. ಇವತ್ತು ನಾವು ಈಶೋಪನಿಷತ್ತು ಮಂತ್ರ 3 ತಿಳಿತಾ ಇದ್ದೀವಿ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ನಿನ್ನೆಯ ಒಂದು ಅಧ್ಯಾಯದಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ಏನ್ ತಿಳ್ಕೊಂಡ್ರಿ ಯಾರಾದ್ರೂ ಹೇಳಿದ್ರಂದ್ರೆ ಇವತ್ತಿನದನ್ನ ಮುಂದುವರಿಸೋಣ. ಉಪನಿಷತ್ತಿನಲ್ಲಿ ಅಂತ. ಹರೇ ಕೃಷ್ಣ. ಕೃಷ್ಣ, ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳ್ತಿದೆ ಅಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ನಿನ್ನೆಯ ಒಂದು ಅಧ್ಯಾಯದಲ್ಲಿ ಯಾವ ವಿಷಯ ಬಗ್ಗೆ ತಿಳ್ಕೊಂಡ್ರಿ? ಈಶೋಪನಿಷತ್ತಿನ ಯಾವ ಒಂದು ಮಂತ್ರದ ಬಗ್ಗೆ ತಿಳ್ಕೊಂಡ್ರಿ? ಯಾರಾದ್ರೂ ಹೇಳಿ. ಎಷ್ಟು ತಿಳ್ಕೊಂಡ್ರಿ ಅಷ್ಟೇ ಹೇಳಿ, ಪರವಾಗಿಲ್ಲ. ಮಂತ್ರ ಒಂದು ಯಾವ ವಿಚಾರವಾಗಿ ಹೇಳುತ್ತೆ? ಕೃಷ್ಣ. ಸ್ಕ್ರೀನ್ ಕಾಣ್ತಿದ್ದೇನಾ? ಮಂತ್ರ ಒಂದು ನಮ್ಗೆ ಹೇಳುವಂಥದ್ದು, ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾ ಜಗತ್ ತೇನ ತೆಕ್ತೇನ ಭುಂಜಿತ ಮಾಂ ಘೃತ ಕಸ್ಯ ದ್ವಿ ಸಿದ್ಧನಂ. ಅಂದ್ರೆ
ಏನು ಆ ಮಂತ್ರದ ಅರ್ಥ? ಎಲ್ಲವೂ ಭಗವಂತನಿಗೆ ಸೇರಿರುವಂಥದ್ದು. ಅಂದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಚರಾಚರ ವಸ್ತು ಎಲ್ಲವೂ ಕೂಡ ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಎಲ್ಲದರ ಒಡೆಯ. ಆದ್ದರಿಂದ ಪ್ರತಿಯೊಬ್ಬರಿಗೂ ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ಅಂದ್ರೆ ಎಲ್ಲವೂ ಕೂಡ ಭಗವಂತ ಈ ಒಂದು ಭೌತಿಕ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಹರೇ ಕೃಷ್ಣ. ಈ ಭೌತಿಕ ಜಗತ್ತಿನ ಸೃಷ್ಟಿಯ ಕಾರಣ ಏನು? ಹರೇ ಕೃಷ್ಣ. ದಯವಿಟ್ಟು ಮಾತಾಡಿ, ಇಲ್ಲ ಅಂತಂದ್ರೆ ಒಂದೇ ಕಡೆ ನಾನು ಹೇಳ್ತಾ ಇರುವಂತದ್ದು ನಿಮ್ಗೆ ರೀಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನನಗೆ ಡೌಟ್ ಆಗುತ್ತೆ. ಯಾಕೆ ಈ ಭೌತಿಕ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ? ಅಂದ್ರೆ ಈ ಬದ್ಧಾತ್ಮರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಅಂದ್ರೆ ಅವರು ಈ ಒಂದು ಭೌತಿಕ ಜಗತ್ತನ್ನ ಪ್ರಭುಪಾದ್ರೆ ಏನಂತ ಕರೀತಾರೆ? ಯಾವ್ದಕ್ಕೆ ಹೋಲಿಸ್ತಾರೆ? ಜೈಲಿಗೆ ಹೋಲಿಸ್ತಾರೆ. ಜೈಲು ಅಂತಂದ್ರೆ ಇಲ್ಲಿ ಕೈದಿಗಳು ಎಲ್ಲರೂ ತಪ್ಪು ಮಾಡಿದ್ದಾರೆ, ಅಂದ್ರೆ ಎಲ್ಲರೂ ಕೂಡ ಭಗವಂತನಿಗೆ ವಿಮುಖರಾಗಿದ್ದಾರೆ. ಅವರು ಮತ್ತೆ ಅವರ ಒಂದು ಮನ ಪರಿವರ್ತನೆ ಆಗಿ ಭಗವದ್ ಧಾಮಕ್ಕೆ ಅಂದ್ರೆ ಭಗವಂತನ ದಾಸರಾಗಬೇಕು. ಅದು ನಮ್ಮ ಮೂಲ ಸ್ವರೂಪ. ಅದನ್ನ ನಾವು ಮತ್ತೆ ಪಡೆಯುವಂತದ್ದೇ. ಆ ಒಂದು ಅವಕಾಶ ಕೊಡೋದಕ್ಕಾಗಿ ಈ ಭೌತಿಕ ಜಗತ್ತಿನ ಸೃಷ್ಟಿಯಾಗಿದೆ. ಆದ್ರೆ ಎಲ್ಲವೂ ಕೂಡ ಸೃಷ್ಟಿ ಆದದ್ದು ಭಗವಂತನಿಂದಲೇ. ಹಾಗಾಗಿ ಎಲ್ಲವೂ ಕೂಡ ವಾಸ್ತವದಲ್ಲಿ ಭಗವಂತನಿಗೆ ಸೇರಿರುವಂತದ್ದು. ಆದ್ರೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ಅಲ್ಪ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ನಮಗೆ ಆ ಒಂದು ಅಗತ್ಯಗಳು ಏನಿದೆ ಅದನ್ನ ಪೂರೈಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಆ ಒಂದು ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡು ಇತರರನ್ನ ನಾವು ಕಸಿದ್ಕೋಬೇಕು ಅನ್ನುವಂತಹ ಲೋಭ ನಮ್ಮಲ್ಲಿ ಬಂತು ಅಂದ್ರೆ, ಅಸೂಯೆ ನಮ್ಮಲ್ಲಿ ಬಂತು ಅಂದ್ರೆ ಏನಾಗುತ್ತೆ? ಅದು ಈಶಾವಾಸ್ಯದ ಒಂದು ತತ್ವದ ಅಡಿಯಲ್ಲಿ ಬರುವಂತದ್ದಲ್ಲ. ಈಶಾವಾಸ್ಯ ಅಂತಂದ್ರೆ ಎಲ್ಲವೂ ವಾಸ್ತವದಲ್ಲಿ ಭಗವಂತನಿಗೆ ಸೇರಿದ್ದು. ಆದ್ರೆ ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾನೆ ನಾನು ಅಷ್ಟನ್ನ ಮಾತ್ರ ಸ್ವೀಕಾರ ಮಾಡಬೇಕು, ನನ್ನದಲ್ಲದನ್ನ ನಾನು ಮುಟ್ಟಬಾರ್ದು ಅನ್ನೋದು. ಅದ್ರ ಚಾಣಕ್ಯ ಕೂಡ ಅದನ್ನ ಹೇಳ್ತಾರೆ. ಇನ್ನೊಬ್ಬರ ಹೆಂಡತಿನ ತಾಯಿಯ ಹಾಗೆ ಕಾಣ್ಬೇಕು ಅಂತ, ಅದೇ ರೀತಿ ಇನ್ನೊಬ್ಬರ ವಸ್ತುಗಳು ಅದನ್ನ ಕಸದ ಹಾಗೆ ಕಾಣ್ಬೇಕು ಅಂತ, ಅದರ ಮೇಲೆ ನಮ್ಗೆ ಆ ಒಂದು ಮೋಹ, ಆಸೆ, ಆಸಕ್ತಿ ಬರಬಾರ್ದು ಅಂತ. ಹಾಗೆ ಇಲ್ಲಿ ಈಶಾವಾಸ್ಯ ಈ ಮಂತ್ರದಲ್ಲೂ ಕೂಡ ನಮ್ಗೆ ಹೇಳುವಂತದ್ದು, ನಾವು ಇನ್ನೊಬ್ಬರಿಗೆ ಸೇರಿದ ವಸ್ತುಗಳನ್ನ ಯಾವತ್ತೂ ನಾವು ಅದನ್ನ ನಮ್ಮ ಸ್ವಾರ್ಥಕ್ಕೆ ಬಳಸಬಾರ್ದು. ನಮಗೆ ಎಷ್ಟು ಕೊಟ್ಟಿದ್ದಾನೆ ಪರಮಾತ್ಮ ಅಷ್ಟರಲ್ಲೇ ತೃಪ್ತರಾಗ್ಬೇಕು ಅನ್ನೋದನ್ನ ಆ ಒಂದು ಮೊದಲನೇ ಶ್ಲೋಕದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಎರಡನೇ ಶ್ಲೋಕದಲ್ಲಿ ನಿನ್ನೆ ಮಾತಾಜಿ ಏನ್ ಹೇಳಿದ್ರು? ಕುರ್ವನ್ ಏವ ಹಿ ಕರ್ಮಾಣಿ ಜಿಜೀವೆ ಜಿಜಿ ವಿಶೇ ವಿಶೇಷತಂ ಸಮಃ ಏವಂ ತ್ವಯಿ ನಾಣ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದು ಎರಡನೆಯ ಮಂತ್ರದಲ್ಲಿ ಹೇಳಿರುವಂಥದ್ದು. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ ನೂರಾರು ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತಹ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯರಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲ ನಾವೇನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಹೌದಲ್ವಾ? ಯಾರಾದ್ರೂ ಕೆಲಸನೇ ಮಾಡ್ದಿರ ಇರಕ್ಕಾಗತ್ತಾ? ಏನು ಕೆಲಸ ಮಾಡ್ದೇ ಇರಕ್ಕಾಗತ್ತಾ? ಇಲ್ಲ ಮಾತಾಜಿ, ಮಾಡ್ಲೇಬೇಕು ಕೆಲ್ಸ. ಮಾಡ್ಲೇಬೇಕಾಗತ್ತೆ. ಆ ರೀತಿ ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ? ಪ್ರತಿಯೊಂದು ಕೆಲಸಕ್ಕೂ ಕೂಡ ಎವ್ರಿ ಆಕ್ಷನ್ ಹ್ಯಾಸ್ ಇಟ್ಸ್ ಏನಂತಾರೆ ಅಪೋಸಿಟ್ ಅಂಡ್ ಈಕ್ವಲ್ ರಿಯಾಕ್ಷನ್ ಅಂತ ನ್ಯೂಟನ್ ಹೇಳೋ ಹಾಗೆ, ಪ್ರತಿಯೊಂದು ಕಾರ್ಯ ನಾವು ಏನೇ ಮಾಡ್ಲಿ ಅದು ತಿಳಿದೋ ತಿಳಿದಿರನೋ ಆ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ತಾನಾಗಿ ಹುಟ್ಕೊಳ್ತಾ ಹೋಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದು ಆ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಒಂದು ಆ ನೆನೆಯ ಒಂದು ಅಧ್ಯಾಯದಲ್ಲಿ ಮಾತಾಜಿ ನಿಮ್ಗೆ ತಿಳಿಸ್ಕೊಟ್ಟಿರ್ತಾರಲ್ವಾ ಕರ್ಮದ ಬಗ್ಗೆ. ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು. ಹರೇ ಕೃಷ್ಣ. ಹೌದು ಮಾತಾಜಿ. ಆ ನಮ್ಗೆ ತಿಳಿಸ್ಕೊಟ್ರು ಮಾತಾಜಿ. ನಾವು ಪ್ರತಿಯೊಂದು ಕರ್ಮ ಮಾಡಿದಾಗ್ಲೂ ಕೂಡ ಅದಕ್ಕೆ ಒಂದು ಏನಂತ ಹೇಳ್ತೀವಿ, ತಿಳಿದೋ ತಿಳಿದಿರನೋ ನಾವು ಅಲ್ಲಿ ಕರ್ಮ ವಿಕರ್ಮಗಳು ಅದು ಹುಟ್ಟುತ್ತಾ ಹೋಗುತ್ತೆ ಅಂತ. ಕರ್ಮ ವಿಕರ್ಮಗಳು ಏನಾಗುತ್ತೆ? ಅದು ನಮಗೆ ಪುಣ್ಯದ ಅಕೌಂಟ್ ಇಲ್ಲೊಂದು ಪಾಪದ ಅಕೌಂಟ್ ಅದು ಬೆಳೀತಾ ಹೋಗುತ್ತೆ. ಆದ್ರೆ ಆ ಒಂದು ಪುಣ್ಯದ ಅಕೌಂಟ್ ಪಾಪದ ಅಕೌಂಟ್ ಅನ್ನ ನಾವು ಬೆಳೆಸಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು?
ಅಕರ್ಮದಲ್ಲಿ ಕೆಲಸ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕು ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕು, ಭಕ್ತಿ ಕಾರ್ಯ ಮಾಡ್ಬೇಕು. ಅವಾಗ ಮಾತ್ರನೇ ಅದು ನಮ್ಮನ್ನ ಅಕರ್ಮ, ಕರ್ಮ ಅಂತಂದ್ರೆ ಕೆಲಸ, ಅಕರ್ಮ ಅಂದ್ರೆ ಕೆಲಸ ಮಾಡದೇ ಇರೋದಕ್ಕೆ ಸಮಾನ ಅದು. ಆಗ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ಒಂದು ಬಂಧನದಿಂದ ಬಿಡುಗಡೆ ನಮ್ಗೆ ಯಾವತ್ತೂ ಸಿಗೋದಿಲ್ಲ. ಹಾಗೆ ಯಾರು ಆ ರೀತಿ ಈಶಾವಾಸ್ಯ ತತ್ವದ ಪ್ರಕಾರ ಕೆಲಸ ಮಾಡ್ತಾನೆ, ಅಂದ್ರೆ ಯಾರು ಅಕರ್ಮದಲ್ಲಿ ಕೆಲಸ ಮಾಡ್ತಾನೆ, ಭಕ್ತಿ ಕಾರ್ಯ ಮಾಡ್ತಾನೆ ಅಂತ, ಅವನು ಎಷ್ಟು ಸಾವಿರಾರು ವರ್ಷಗಳೇ ಭೂಮಿ ಮೇಲೆ ಬದುಕಿದ್ರು ಕೂಡ ಅವನಿಗೆ ಕರ್ಮ ಬಂಧನ ಅನ್ನುವಂಥದ್ದು ಇಲ್ಲ. ಅವನನ್ನ ಈ ಭೌತಿಕ ಜಗತ್ತಿಗೆ ಅದು ಅಂಟಿಸೋದಿಲ್ಲ, ಕರ್ಮ ಬಂಧನ ಅನ್ನುವಂಥದ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಮಾಡ್ದೀರ ನಾವು ನಮ್ಮ ಒಂದು ಇಂದ್ರಿಯ ಭೋಗಕ್ಕಾಗಿ ಈ ಒಂದು ಭೌತಿಕ ಜಗತ್ತನ್ನ ನಾವು, ಈ ಭೌತಿಕ ದೇಹವನ್ನ ನಾವು ಬಳಸ್ಕೊಂಡ್ರೆ ಏನಾಗುತ್ತೆ, ನಾವು ಸ್ವಲ್ಪ ಕೆಲವೇ ನಿಮಿಷಗಳು, ಕೆಲವೇ ಕಾಲಗಳೇ ಭೂಮಿ ಮೇಲೆ ಬದುಕಿದ್ರು ಕೂಡ ಅದು ಮತ್ತೆ ಮತ್ತೆ ನಾವು ಇಲ್ಲೇ ಹುಟ್ಟುವಂತೆ ಮಾಡುತ್ತೆ. ಅದನ್ನ ಇಲ್ಲಿ ಕರ್ಮ ಬಂಧನ ಅನ್ನೋದನ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಒಂದು 3ನೇ ಒಂದು ಶ್ಲೋಕದಲ್ಲಿ ನಾವು ಏನ್ ತಿಳ್ಕೊಳ್ಳಿದ್ದೀವಿ ಅಂತ ನೋಡೋಣ. ಮೂರನೇ ಶ್ಲೋಕ, ಮಂತ್ರ 3. ಅಸೂರ್ಯಾನಾಮತೆ ಲೋಕ ಅಂದೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಅಸೂರ್ಯಾನಾಮತೆ ಲೋಕ ಅಂದೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಂತ್ರ ಮಾತಾಜಿ. 3. ಅಸೂರ್ಯ ನಾಮತೆ ಲೋಕ ಅಂದೇನ ತಾಮಸಾವೃತಃ ತಾಂಸೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮನೋಹನ ಜನಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನು ಯಾರಾದ್ರೂ ಟ್ರೈ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಅಸೂರ್ಯ ಮಾತಾಜಿ. ನಾಮತೆ ಲೋಕ ಅಂದೇನ ತಾಮಸಾವೃತಃ ತಾಂಸ್ತೆ ಪ್ರತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರಾದ್ರೂ ಅದು ಅರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹಾ ಮಾತಾಜಿ. ಅಸೂರ್ಯ ಅಸುರರಿಗಾಗಿ ಇರುವ, ನಾಮ ಎಂಬ ಹೆಸರಿನ, ತೇ ಆ, ಲೋಕಃ ಲೋಕಗಳು, ಅಂದೇನ ಜ್ಞಾನದಿಂದ, ತಾಮಸ ಕತ್ತಲೆಯಿಂದ, ಆವೃತಃ ಆವರಿಸಲ್ಪಟ್ಟಿದೆ, ತಾನ್ ಆ ಲೋಕಗಳನ್ನು, ತೇ ಅವರು, ಪ್ರೇತ್ಯ ಸತ್ತ ನಂತರ, ಅಭಿಗಚ್ಚಂತಿ ಸೇರುತ್ತಾರೆ, ಏತೆ ಯಾರು, ಚ ಮತ್ತು, ಆತ್ಮನಃ ಆತ್ಮಘಾತಿಗಳಾದ, ಜನಾಃ ಜನರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನುವಾದ. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು. ಈಗ ಏನ್ ಹೇಳ್ತಾ ಇದ್ದಾರೆ, ನಿನ್ನೆ ಇದ್ರಲ್ಲಿ ನಾವು ನೋಡಿದ ಶ್ಲೋಕದಲ್ಲಿ ಯಾರು ಆ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಭಕ್ತಿ ಕಾರ್ಯ ಮಾಡ್ತಾ ಇದ್ದಾರೆ, ಯಾರು ಈಶಾವಾಸ್ಯ ತತ್ವವನ್ನ ಅವರು ಜೀವನದಲ್ಲಿ ಅಳವಡಿಸ್ಕೋತಾ ಇದ್ದಾರೆ ಅಂತವರು ಎಷ್ಟೇ ವರ್ಷ ಇದ್ರೂ ಕರ್ಮ ಬಂಧನ ಇಲ್ಲ ಅನ್ನೋದನ್ನ ನೋಡಿದ್ವಿ. ಇವತ್ತೇ ಹೇಳ್ತಾ ಇದ್ದಾರೆ ಆತ್ಮಘಾತಿ. ಆತ್ಮಘಾತಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಹರೇ ಕೃಷ್ಣ. ನೀವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೀರಲ್ಲ, ಆತ್ಮಕ್ಕೆ ನಾಶ ಅನ್ನುವಂಥದ್ದು ಇದೆಯಾ? ಇಲ್ಲ ಆತ್ಮವನ್ನ ನಾವು ನಾಶ ಮಾತಾಜಿ, ಮಾಡಕ್ಕಾಗತ್ತೆ? ಆಗಲ್ಲ ಆಗೋದಿಲ್ಲ. ಮತ್ತೆ ಮಾತಾಜಿ. ಇಲ್ಲಿ ಯಾಕೆ ಆತ್ಮಘಾತಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆತ್ಮಕ್ಕೆ ನಾಶ ಅನ್ನುವಂಥದ್ದು ಇಲ್ಲ, ಆದ್ರೆ ಆತ್ಮವನ್ನ ನಾವು ಪತನ ಮಾಡ್ತಾರೆ ಅಂತ ಹೇಳ್ತಾರೆ. ಪತನ ಅಂತಂದ್ರೆ ಅದಕ್ಕೆ ತುಂಬಾ ಕಷ್ಟ ಕೊಡುವಂಥದ್ದು, ನೋವು ಕೊಡುವಂಥದ್ದು, ಅದಕ್ಕೆ ತುಂಬಾ ಹಿಂಸೆ ಕೊಡುವಂಥದ್ದು. ಅಂತಹ ಒಂದು ಕಾರ್ಯ ಮಾಡುವಂಥವನು ಯಾರೋ ಅವನು ಎಲ್ಲಿ ಆ ಹುಟ್ಟುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಅಂಧಕಾರ ಅಜ್ಞಾನ ವಿಶ್ವಾಸಹೀನರ ಲೋಕಗಳನ್ನ ಸೇರ್ತಾರೆ ಅಂತ. ಅಂದ್ರೆ ಈಗ ಬ್ರಹ್ಮಾಂಡದಲ್ಲಿ 3 ರೀತಿಯ ಲೋಕಗಳನ್ನ ನಾವು ಕೇಳಿದೀವಿ. ಯಾವ್ದೆಲ್ಲ ಬ್ರಹ್ಮಾಂಡದಲ್ಲಿ ಬರುವಂತ ಲೋಕಗಳು ಹೇಳ್ತೀರಾ ಯಾವ್ದಾದ್ರು? ಹರೇ ಕೃಷ್ಣ. ಒಂದು ಮೊಟ್ಟೆ ಆಕಾರದಲ್ಲಿ ಇರುತ್ತಲ್ಲ, ಆ ಒಂದು ಬ್ರಹ್ಮಾಂಡದ ಒಳಗಡೆ 7 ಊರ್ಧ್ವ ಲೋಕಗಳು, 7 ಅಧೋ ಲೋಕಗಳು ಬರುತ್ತೆ. ಮಧ್ಯದಲ್ಲಿ ಬರುವಂತದ್ದು ಮರ್ತ್ಯಲೋಕ, ಅಂದ್ರೆ ಈ ಭೂಲೋಕ. ಆ ಒಂದು 7 ಊರ್ಧ್ವಲೋಕಗಳು ಅವು ಪುಣ್ಯಜೀವಿಗಳಿಗೆ ಹೋಗುವಂಥದ್ದು. 7 ಅಧೋಲೋಕಗಳು ಅನ್ನುವಂಥದ್ದು ಅವು ಈ ಪಾಪಾತ್ಮರು ಹೋಗುವಂತಹ ಸ್ಥಳಗಳು. ಈ ಆತ್ಮಘಾತಿ ಅಂತಂದ್ರೆ ಅವನು ಪಾಪಾತ್ಮ. ಅವನು ಏನ್ ಮಾಡ್ತಾನೆ, ಈ ಒಂದು ಈಶಾವಾಸ್ಯ ತತ್ವವನ್ನ ಅವನು ಅಳವಡಿಸ್ಕೊಳ್ಳೋದಿಲ್ಲ. ಅವನು ಏನ್ ಮಾಡ್ತಾನೆ,
ಇಂದ್ರಿಯ ಭೋಗದಲ್ಲಿಯೇ ಅವನ ಜೀವನವನ್ನ ಕಳೆದು ಬಿಡ್ತಾನೆ. ಪ್ರಾಣಿಗಳ ಹಾಗೆ ಅವನ ಬದುಕನ್ನ ನಡೆಸ್ಬಿಡ್ತಾನೆ ಅಂತವನು ಈ ಪಾತಾಳ ಲೋಕಗಳು, ಪಾತಾಳ, ರಸಾತಲ, ತಲಾತಲ, ಯಾವ್ದೆಲ್ಲ ಬರುತ್ತೆ ಕೆಳಗಡೆ ಬರುವಂತಹ ಅಂತತಮ, ಆದ್ರೆ ಅಲ್ಲಿ ಕತ್ತಲೆ ಇರುವಂತಹ ಪ್ರದೇಶ, ಅಜ್ಞಾನ ತಮೋಗುಣದಿಂದ ಕೂಡಿರುವಂತಹ ಪ್ರದೇಶ, ಅಲ್ಲಿ ಅವರು ಹೋಗ್ಬೇಕಾಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರಿ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಭಾವಾರ್ಥ: ಮಾನವನ ಬದುಕಿಗೂ ಪ್ರಾಣಿಯ ಬದುಕಿಗೂ ಜವಾಬ್ದಾರಿಯಲ್ಲಿ ತುಂಬಾ ವ್ಯತ್ಯಾಸವಿದೆ. ಈ ಜವಾಬ್ದಾರಿಗಳನ್ನು ಅರಿತು ಆ ಮನೋಭಾವದಿಂದ ನಡೆಯುವವರನ್ನು ಸುರರು ಎಂದು, ತಮ್ಮ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ತೋರುವವರನ್ನು ಅಥವಾ ಅವುಗಳ ಅರಿವೇ ಇಲ್ಲದಿರುವವರನ್ನು ಅಸುರರು ಎಂದು ಕರೆಯುತ್ತಾರೆ. ಇವೆರಡು ಬಗೆಯ ಜನರು ಪ್ರಪಂಚದಾದ್ಯಂತ ಕಾಣಿಸಿಕೊಳ್ಳುತ್ತಾರೆ. ಸುರರು ಯಾವಾಗಲೂ ಪರಮ ಪ್ರಭುವಿನ ಚರಣ ಕಮಲಗಳನ್ನೇ ಬಯಸಿ ಅದಕ್ಕಾಗಿ ಶ್ರಮಿಸುತ್ತಾರೆ ಎಂದು ಋಗ್ವೇದದಲ್ಲಿ ಹೇಳಿದೆ. ಅವರು ನಡೆಯುವ ದಾರಿ ಸೂರ್ಯನ ಪದದಷ್ಟೇ ಬೆಳಕು. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೀವಲ್ಲ, ದೈವಾಸುರ ಸಂಪತ್ ವಿಭಾಗ ಯೋಗ ಅಂದ್ರೆ ದೈವಿ ಗುಣ ಸಂಪನ್ನರು ಮತ್ತೆ ಆಸುರಿ ಗುಣ ಸಂಪನ್ನರು ಅಂದ್ರೆ ಯಾರು ಅಂತ. ದೈವಿ ಗುಣ ಸಂಪನ್ನರು ಅಂದ್ರೆ ಯಾರು? ಹರೇ ಕೃಷ್ಣ. ಯಾರು ಅಂತ ತಿಳ್ಕೊಂಡಿದ್ದೀವಿ ನಾವು? ದೇವತೆಗಳು ಮಾತಾಜಿ. ಯಾರು ಭಗವಂತನ ಇಚ್ಛೆಗೆ ಅನುಗುಣವಾಗಿ ವರ್ತಿಸ್ತಾರೆ ಅವರೇ ದೈವಿ ಗುಣ ಸಂಪನ್ನರು. ಆಸುರಿ ಗುಣ ಸಂಪನ್ನರು ಯಾರು? ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತವ್ರು. ಹೇಗೆ ಅವರು ವಿರುದ್ಧವಾಗಿ ನಡ್ಕೋತಾರೆ ಮತ್ತೆ ಇವರು ಹೇಗೆ ಅದಕ್ಕೆ ಅನುಗುಣವಾಗಿ ನಡ್ಕೋತಾರೆ? ಹೇಗೆ ಅನುಗುಣವಾಗಿ ನಡ್ಕೊಳ್ಳುವಂಥದ್ದು? ನಾವು ಭಗವಂತನಿಗೆ ಅನುಗುಣವಾಗಿ ನಡ್ಕೊಳ್ಳುವಂಥದ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹೇಗೆ ಗೊತ್ತಾಗುತ್ತೆ ನಮ್ಗೆ ಭಗವಂತನಿಗೆ ಅನುಗುಣವಾಗಿ ನಾವು ನಡೀತಿದ್ದೀವಿ ಅಂತ? ನಾವು ಸತ್ವಗುಣದಲ್ಲಿ ಇರ್ತೀರಿ ಮಾತಾಜಿ, ಭಕ್ತಿ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಗೆ ಅದು ಹೇಗೆ ಗೊತ್ತಾಗುತ್ತೆ ಮಾತಾಜಿ ಯಾವ್ದು ಭಕ್ತಿ, ಭಕ್ತಿ ಹೇಗೆ ಮಾಡ್ಬೇಕು, ಇದೆಲ್ಲ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಹೇಗೆ ತಿಳ್ಕೊತೀವಿ? ಭಗವದ್ಗೀತೆಯಿಂದನೇ ಮಾತಾಜಿ ಗೊತ್ತಾಗಿದ್ದು ಯಾವ ಧನ್ಯ ಭಕ್ತಿ ಮಾಡಿದ್ವಿ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ನಾವು ಶಾಸ್ತ್ರದ ಮೂಲಕ ಭಗವಂತ ಅಪೌರುಷೇಯ ಧರ್ಮ ಗ್ರಂಥಗಳನ್ನ ನೀಡಿದ್ದಾನೆ. ಅವನು ಏನ್ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ ಅದರಲ್ಲಿ ಭಗವಂತ ಏನನ್ನ ಬಯಸ್ತಾನೆ, ಅವನು ಏನು ನಮ್ಗೆ ಆದೇಶಗಳನ್ನ ನೀಡಿದ್ದಾನೆ, ನಾವು ಅದನ್ನ ಆ ಮೂಲಕ ತಿಳ್ಕೊಳ್ತೀವಿ. ಯಾರು ಈ ಶಾಸ್ತ್ರಗಳನ್ನ ತಿಳ್ಕೋತಾರೆ ಮತ್ತೆ ಅದರಂತೆ ಜೀವನವನ್ನ ನಡೆಸ್ತಾರೆ ಅವರನ್ನ ಇಲ್ಲಿ ಸುರರು ಅಂತ ಕರಿತಾ ಇದ್ದಾರೆ. ಮತ್ತೆ ಯಾರು ಅಸುರರು ಅಂತಂದ್ರೆ ಯಾರು ಆ ಶಾಸ್ತ್ರಗಳಿಗೆ ವಿರುದ್ಧವಾಗಿ ನಡ್ಕೋತಾರೆ, ಮನಸ್ಸೋ ಇಚ್ಛೆ ಜೀವನವನ್ನ ಮಾಡ್ತಾರೆ, ಅಂತವರನ್ನ ಇಲ್ಲಿ ಅಸುರರು ಅಂತ ಹೇಳಿ ಕರಿತಾ ಇದ್ದಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಅಸುರರು ಇದ್ದಾರೆ ಅವರ ಬದುಕು ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ಪ್ರಾಣಿ ರೀತಿಯ ಒಂದು ಜೀವನ ಮಾಡ್ತಾರೆ. ಅಂದ್ರೆ ಪ್ರಾಣಿಗೂ ನಮಗೂ ವ್ಯತ್ಯಾಸ ಇದೆ, ಹೌದಲ್ವಾ? ಹರೇ ಕೃಷ್ಣ. ಇದೆಯಾ? ಹೌದು ಹೌದೇ ಮಾತಾಜಿ. ನಮ್ಗ ಯಾವ್ದ್ರ ಇದು ಚಿಂತನೆ ಮಾಡ್ಬೋದು, ವಿವೇಚನೆನೇ ಇಲ್ಲ. ಆ ಅಂದ್ರೆ ಪ್ರಾಣಿ ಬದುಕು ಅದಕ್ಕೂ ಮತ್ತೆ ಮನುಷ್ಯ ಜನ್ಮಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಮನುಷ್ಯರಿಗೆ ಜವಾಬ್ದಾರಿ ಹೆಚ್ಚಿದೆ, ಪ್ರಾಣಿಗಳಿಗೆ ಯಾವ್ದೇ ಜವಾಬ್ದಾರಿ, ಪ್ರಾಣಿಗಳಿಗೆ ಏನಾದ್ರೂ ಜವಾಬ್ದಾರಿ ಇದೆಯಾ? ಮಾಡ್ಲೇಬೇಕು ಅಂತ ಯಾವ್ದಾದ್ರು ಕರ್ತವ್ಯ ಇದೆಯಾ? ಇಲ್ಲ ಮಾತಾಜಿ. ಅವುಗಳಿಗೆ ಇಲ್ಲ. ಯಾವುದೇ ಅಂತಹದ್ದು ಯಾವುದೇ ಜವಾಬ್ದಾರಿ ಇಲ್ಲ. ಆದ್ರೆ ಮಾನವನಿಗೆ ಅಂತಹ ಒಂದು ಗುರುತರವಾದ ಒಂದು ಜವಾಬ್ದಾರಿ ಅವನಿಗಿದೆ. ಮನುಷ್ಯ ಜನ್ಮ ಸಿಕ್ಕುವಂಥದ್ದು ದುರ್ಲಭ, ಅದನ್ನ ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರ ಅಂತ ಮನೆ ಮೇಲೆ ಹೇಳ್ತಾರೆ. ಹಾಕೋ ಪಂಚ ಸಿಕ್ತ ಹಾಗೆ ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಕ್ಕಿದ ಕೂಡಲೇ ನಾವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಹೇಗೆ ಪಡಿಸ್ಕೊಳ್ಳುವಂಥದ್ದು? ಈ ಶಾಸ್ತ್ರಗಳನ್ನ ತಿಳ್ಕೋಬೇಕು, ಶಾಸ್ತ್ರದಲ್ಲಿ ಭಗವಂತನ ಆದೇಶಗಳನ್ನ ನಾವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಆ ರೀತಿ ಜೀವನವನ್ನ ನಡೆಸಿದ್ರೆ ನಾವು ಸುರರು ಅಂದ್ರೆ ದೈವಿ ಗುಣ ಸಂಪನ್ನರಾಗ್ತೀವಿ. ಆ ರೀತಿ ನಮಗೆ ಹೇಳಿರುವಂತಹ ಜವಾಬ್ದಾರಿಗಳನ್ನ ಯಾರು ಅಸಡ್ಡೆ ಮಾಡ್ತಾರೆ, ಅದಕ್ಕೆ ಯಾರು ಕಿವಿ ಕೊಡೋದಿಲ್ಲ ಮತ್ತೆ ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಅಂತವರನ್ನ ಇಲ್ಲಿ ಅಸುರರು ಅಂತ ಕರಿತಾ ಇದ್ದಾರೆ. ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಯಾರು ಹೆಚ್ಚು ಕಾಣ್ತಾರೆ? ಅಸುರರ ಸುರರ? ಅಸುರರೇ ಜಾಸ್ತಿ ಮಾತಾಜಿ. ಅಸುರರೇ ಮಾತಾಡಿ ಜಾಸ್ತಿ.
ಹಿಂದಿನ ಕಾಲದಲ್ಲಿ ಅಸುರರು ಅಂತಂದ್ರೆ ನಾವು ನೋಡ್ತಾ ಇದ್ವಿ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ನೋಡಕ್ಕೆ ಯಾವ ರೀತಿ ಇದ್ರು? ಅವ್ರಿಗೆ ತಲೆ ಮೇಲೆ 2 ಕೊಂಬಿರೋದು, ಆ ಹಲ್ಲುಗಳು ಕೋರೆ ಹಲ್ಲುಗಳು ಇರ್ತಾ ಇದ್ವು. ನೋಡೋದಕ್ಕೆ ವಿಕಾರವಾಗಿರೋರು, ತುಂಬಾ ಆ ಘನಘೋರ ದೇಹ ಆಕೃತಿ ಇರ್ತಾ ಇತ್ತು. ನನ್ ಈಗ ಯಾರಾದ್ರೂ ಅಸುರರನ್ನ ನಾವು ಆ ರೀತಿ ನೋಡೋದಕ್ಕಾಗತ್ತಾ? ಅದ್ರಲ್ಲಿ ಈಗ ಇಲ್ಲ ಅಂತಾನೆ ಹೇಳಿದ್ವಿ, ನಾವು ನೋಡಿದ್ವಿ ಭೌತಿಕ ಜಗತ್ತಿನಲ್ಲಿ ಹೆಚ್ಚು ಜನ ಅಸುರರೇ ಇದ್ದಾರೆ ಅಂತ. ಅವ್ರು ಯಾರಾದ್ರೂ ಆ ರೀತಿ ಕಾಣಿಸ್ತಾರ? ಇಲ್ಲ ಕಾಣಿಸಲ್ಲ. ಆದ್ರೆ ಮಾತಾಜಿ. ಸ್ವಭಾವಗಳು ಇದು ಗುಣ ನಡತೆ ಹಾಗೆ ಇದೆ ಅಷ್ಟೇ. ಆ ಅಂದ್ರೆ ಈಗ ಆ ಯಾವ ರೀತಿ ಇದೆ ಅಂತಂದ್ರೆ ನಾವು ನೋಡ್ತೀವಿ, ಒಂದು ರಾಮಾಯಣ ಕಾಲದಲ್ಲೂ ನೋಡ್ತೀವಿ, ರಾವಣ 10 ತಲೆ ಇತ್ತು. ಮತ್ತೆ ಅವನ ಜೊತೆಲಿ ಯುದ್ಧಕ್ಕೆ ಬಂದವರೆಲ್ಲ ರಾಕ್ಷಸ ರೂಪಗಳನ್ನ ಹೊಂದಿದ್ರು. ಅದೇ ರೀತಿ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೀವಿ, ಅಂದ್ರೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬರ್ತಾರೆ. ಆ ದುರ್ಯೋಧನನಿಗೆ ಆ ರೀತಿ ರಾಕ್ಷಸ ರೂಪ ಇತ್ತ? ಇಲ್ಲ ಮಾತಾಜಿ. ಆದ್ರೆ ಗುಣ ಗುಣದಿಂದ, ಗುಣ ಆತರ ಇತ್ತಲ್ಲ ಮಾತಾಜಿ, ಆ ಸ್ವಭಾವ ಆತರ ಇತ್ತಲ್ಲ. ಪ್ರಜ್ಞೆಯಿಂದ ಅವರು ಆಸುರಿ ಪ್ರಜ್ಞೆಯನ್ನ ಬೆಳೆಸ್ಕೊಳ್ತಾರೆ. ಆದ್ರೆ ಆ ದೈಹಿಕವಾಗಿ ಅವ್ರು ಆ ರೀತಿ ಕಾಣ್ಲಿಲ್ಲ ಅಂದ್ರೂ ಕೂಡ ಆಸುರಿ ಪ್ರಜ್ಞೆ ಅನ್ನುವಂಥದ್ದು ಅವರ ಹೃದಯದಲ್ಲಿ ಅದು ಸೇರಿಬಿಟ್ಟಿರುತ್ತೆ. ಹಾಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಈಗ ಕಲಿಯುಗದಲ್ಲಿ ನಾವು ನೋಡ್ತಿರೋ ಪ್ರತಿಯೊಂದು ವ್ಯಕ್ತಿ ಕೂಡ ನೋಡೋದಕ್ಕೆ ಅವನು ಎಲ್ಲರ ಹಾಗೆ ಮನುಷ್ಯನ ಹಾಗೆ ಕಾಣಿಸಿದ್ರು ಕೂಡ ಅವನ ಪ್ರಜ್ಞೆ ಅನ್ನುವಂಥದ್ದು ಆಸುರಿ ಗುಣವನ್ನ ಹೊಂದಿಬಿಟ್ಟಿದೆ. ಹೌದು, ಅಂತಹ ಜನರೇ ಈಗ ಅನೇಕ, ಅಂದ್ರೆ ಹೆಚ್ಚು ನಾವು ಕಾಣೋದಕ್ಕೆ ಸಿಗುವಂಥದ್ದು. ಮತ್ತೆ ಯಾರು ಈ ಸುರರಿದ್ದಾರೆ, ಅವ್ರು ಯಾವಾಗ್ಲೂ ಭಗವಂತನ ಪಾದಗಳನ್ನ ಆಶ್ರಯಿಸ್ತಾರೆ. ಆ ಪಾದಗಳಲ್ಲಿ ಆಶ್ರಯ ಸಿಗ್ಬೇಕು ಅಂತ ಹೇಳಿ ಅದಕ್ಕಾಗಿ ಇಡೀ ಬದುಕನ್ನ ಅವರು ಶ್ರಮ ಪಡ್ತಾರೆ, ಅದಕ್ಕಾಗಿ ಅವ್ರು ಕಷ್ಟಪಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ದಾರಿ, ಯಾವ ಒಂದು ಭಗವಂತನ ಪಾದಗಳನ್ನ ಆಶ್ರಯಿಸೋದಕ್ಕೆ ನಾವು ಭಕ್ತಿಯನ್ನ ಏನ್ ಮಾಡ್ತೀವಿ, ಆ ದಾರಿ ಸೂರ್ಯನ ಪಥದಷ್ಟೇ ಬೆಳ್ಳಂಬೆಳಕು. ಅಂದ್ರೆ ಅಲ್ಲಿ ನಮಗೆ ಕತ್ತಲೆ ಇಲ್ಲ, ಅಜ್ಞಾನ ಇಲ್ಲ. ಸೂರ್ಯ ಇದ್ದಾನೆ ಅಂತಂದ್ರೆ ಅದು ಜ್ಞಾನಕ್ಕೆ ಹೋಲಿಸ್ತಾರೆ. ಹಾಗೆ ಭಗವಂತ ಕೃಷ್ಣ ಎಲ್ಲಿದ್ದಾನೆ, ಅವನ ಭಕ್ತರು ಅವನ ಕಡೆಗೆ ಎಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಕತ್ತಲೆ, ಅಜ್ಞಾನ ಅಥವಾ ತಮೋಗುಣ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಸೂರ್ಯನ ಪದದಷ್ಟು ಬೆಳಕು ಅಂದ್ರೆ ಅಲ್ಲಿ ಜ್ಞಾನ ತುಂಬಿರುತ್ತೆ. ಅಲ್ಲಿ ಆನಂದ ಅನ್ನುವಂಥದ್ದು, ಶಾಶ್ವತ ಜೀವನ ಅನ್ನುವಂಥದ್ದು ಅದು ಅಲ್ಲಿ ಸಿಗುವಂಥದ್ದು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ. ಹರಿ ಕೃಷ್ಣ. ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ನಮ್ಮ ಈ ಮಾನವ ಜನ್ಮವು ಮಿಲಿಯಂತರ ವರ್ಷಗಳ ಕಾಲ ವಿಕಾಸಗೊಂಡ ನಂತರ ಮತ್ತು ಬೇರೆ ಬೇರೆ ಜನ್ಮಗಳನ್ನೆತ್ತಿ ಲಭಿಸಿದೆ ಎಂದು ವಿವೇಕಿಗಳು ಸದಾ ನೆನಪಿನಲ್ಲಿಡಬೇಕು. ಈ ಐಹಿಕ ಜಗತ್ತನ್ನು ಅನೇಕ ವೇಳೆ ಸಾಗರಕ್ಕೆ ಹೋಲಿಸುತ್ತಾರೆ. ಈ ಮಾನವ ದೇಹವನ್ನು ಸಾಗರವನ್ನು ದಾಟುವ ಸಲುವಾಗಿಯೇ ನಿರ್ಮಿಸಿದ ಸುದೃಢ ನೌಕೆಗೆ ಹೋಲಿಸಲಾಗಿದೆ. ವೇದಶಾಸ್ತ್ರಗಳನ್ನು ಆಚಾರ್ಯರನ್ನು ನುರಿತ ಅಂಬಿಗರಿಗೂ ಮಾನವ ದೇಹದ ಅಂಗಾಂಗಗಳನ್ನು ಗಂತವ್ಯಕ್ಕೆ ಸುಗಮವಾಗಿ ಹೋಗಿ ತಲುಪಲು ನೇರವಾಗುವಂತ ಗಾಳಿಗೂ ಹೋಲಿಸಲಾಗಿದೆ. ಇಷ್ಟೇ ಅಲ್ಲ, ಸೌಕರ್ಯಗಳಿದ್ದು ಒಬ್ಬ ವ್ಯಕ್ತಿಯು ತನ್ನ ಬದುಕನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳದಿದ್ದರೆ ಅವನು ಹಾ ಅಂದರೆ ಆತ್ಮಘಾತಕ ಎಂದು ಭಾವಿಸಬೇಕು. ಆತ್ಮಘಾತಕನು ಶಾಶ್ವತ ಕಷ್ಟವನ್ನನುಭವಿಸಲು ಅಜ್ಞಾನದ ಕಗ್ಗತ್ತಲನ್ನು ಪ್ರವೇಶಿಸುವುದು ಖಂಡಿತ ಎಂದು ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ 84 ಲಕ್ಷ ಯೋನಿಗಳು, ಅಂದ್ರೆ ಮಿಲಿಯಂತರ ವರ್ಷಗಳು, ಅಂದ್ರೆ 84 ಲಕ್ಷ ಯೋನಿಗಳು ನಾವು ಎಲ್ಲ ಒಂದು ಯೋನಿಗಳಲ್ಲಿ ಜನ್ಮವನ್ನ ತಾಳಿ ನಂತರ ಕೊನೆಗೆ ನಾವು ಬರುವಂತದ್ದು ಮನುಷ್ಯ ಜನ್ಮಕ್ಕೆ. ಅಷ್ಟೊಂದು ಜನ್ಮಗಳನ್ನು, ಅಂದ್ರೆ ಬಹುನಾಮ್ ಜನ್ಮ ನಾಮಂತೆ ಅಷ್ಟೆಲ್ಲ ಜನ್ಮಗಳನ್ನ ಕಳೆದು ನಾವೀಗ ಮನುಷ್ಯ ಜನ್ಮ ಸಿಕ್ಕಾಗ ಆ ಒಂದು ಮನುಷ್ಯ ಜನ್ಮ ಅನ್ನುವಂಥದ್ದನ್ನ ಇಲ್ಲಿ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ, ಇಲ್ಲೊಂದು ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ, ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ.
ಅಂದ್ರೆ ಈ ಒಂದು ಭೌತಿಕ ಜಗತ್ತು ಅನ್ನುವಂಥದ್ದು ಭವಸಾಗರ ಅಂತ ಹೇಳ್ತೀವಿ. ಭವಸಾಗರ ಅಂತಂದ್ರೆ ಇದನ್ನ ಒಂದು ದೊಡ್ಡ ಸಾಗರಕ್ಕೆ ಹೋಲಿಸ್ತಾ ಇದೀವಿ. ಸಾಗರ ಅನ್ನುವಂಥದ್ದು ಆಳವಾಗಿರುತ್ತೆ. ಸಾಗರದಲ್ಲಿ ಬಿದ್ದವರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂತಹ ಸಾಗರವನ್ನ ದಾಟೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಎಂತಹ ಒಂದು ಅವಕಾಶ ಸಿಕ್ಕಿದೆ, ನಮಗೆ ಮಾನವ ಜನ್ಮ ಅನ್ನುವಂತಹ ಒಂದು ದೇಹ ಸಿಕ್ಕಿದೆ. ಅಂತಹ ಒಂದು ಯೋನಿಯಲ್ಲಿ ನಾವು ಜನ್ಮವನ್ನ ಪಡೆದಿದ್ದೀವಿ. ಆ ದೇಹವನ್ನ ಇಲ್ಲಿ ಈ ಸಾಗರವನ್ನ ದಾಟೋದಕ್ಕೆ ಇರುವಂತಹ ಒಂದು ಅಡಿಗೆಗೆ ಹೋಲಿಸ್ತಾ ಇದ್ದಾರೆ, ನೌಕೆಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಆ ಅಡುಗು ಮಾತ್ರ ಕೊಟ್ಟಿಲ್ಲ, ಅದ್ರ ದೇಹ ಮಾತ್ರ ಕೊಟ್ಟಿಲ್ಲ, ಮನುಷ್ಯ ಜನ್ಮ ಮಾತ್ರ ಕೊಟ್ಟಿಲ್ಲ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಮ್ಗೆ ಆಚಾರ್ಯರು, ಗುರುಗಳನ್ನ ಕೊಟ್ಟಿದ್ದಾರೆ. ಭಗವಂತ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ. ಇವರಿಬ್ಬರು ಯಾರು? ಆ ಒಂದು ಅಂಬಿಗರು ಅಂತ ಹೇಳ್ತಾ ಇದ್ದಾರೆ. ಆ ನೌಕೆ ಮಾತ್ರ ಸಿಕ್ಕಿಲ್ಲ ನಮ್ಗೆ. ಆ ನೌಕೆನ ಸರಿಯಾದ ದಿಕ್ಕಿನಲ್ಲಿ ಅದನ್ನ ಕರ್ಕೊಂಡು ಹೋಗೋದಕ್ಕೆ ಆ ಒಂದು ಅಂಬಿಗರ ಹಾಗೆ ಈ ಶಾಸ್ತ್ರಗಳು ಮತ್ತೆ ಆಚಾರ್ಯರು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನೌಕೆಗೆ ಈ ಒಂದು ಗಾಳಿ ಯಾವ ಕಡೆ ತಿರುಗುತ್ತೆ ಆ ಕಡೆಗೆ ಅದನ್ನ ಒಂದು ನೌಕೆ ಚಲಿಸುತ್ತೆ. ಆ ರೀತಿ ಅದರ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಈ ಒಂದು ದೇಹದಲ್ಲಿ ಎಲ್ಲ ಒಂದು ಇಂದ್ರಿಯಗಳಿದೆ, ಅಂಗಾಂಗಗಳಿದೆ, ಎಲ್ಲ ಕರ್ಮೇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯಗಳನ್ನ ಕೊಟ್ಟಿದ್ದಾನೆ ಭಗವಂತ. ಅವೆಲ್ಲವೂ ಕೂಡ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಆ ಸುಗಮವಾಗಿ ಸಾಗೋದಕ್ಕೆ ಬೇಕಾಗಿರುವಂತಹ ಗಾಳಿ, ಅಂದ್ರೆ ಅದು ಸರಿಯಾದ ದಿಕ್ಕಿನಲ್ಲಿ ಬೀಸ್ತಿರುವಂತಹ ಗಾಳಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಭಗವಂತ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ನಮಗೆಲ್ಲ ಕೈಕಾಲು ಅಥವಾ ನಮ್ಮ ಅಂಗಾಂಗಗಳನ್ನ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾನೆ. ಮತ್ತೆ ನಮಗೆ ಎಲ್ಲವನ್ನ ತಿಳ್ಕೊಳ್ಳಿಕ್ಕಂತ ನಮ್ಗೆ ಈ ಒಂದು ಭವಸಾಗರವನ್ನ ದಾಟಿಸ್ಲಿಕ್ಕೆ ಅಂತ ಗುರುಗಳನ್ನು, ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಸೌಕರ್ಯಗಳನ್ನು ಕೊಟ್ಟ ಮೇಲೆ ಒಬ್ಬ ವ್ಯಕ್ತಿ ಅದನ್ನ ಬಳಸ್ಕೊಂಡ್ದಿರ ಹೋದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಆ ವ್ಯಕ್ತಿ ತನ್ನ ಆತ್ಮವನ್ನ ನಾವು ಯಾವುದೇ ಒಂದು ಬೆಂಕಿಯಿಂದ, ಶಸ್ತ್ರಗಳಿಂದ ಅಥವಾ ಗಾಳಿಯಿಂದ, ನೀರಿನಿಂದ ಅದನ್ನ ನಾಶ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಅಂತಹ ಒಂದು ಆತ್ಮವನ್ನ ಅವನು ಆತ್ಮಹತ್ಯೆಗೆ ಸಮಾನವಾದ ಒಂದು ಪರಿಸ್ಥಿತಿಗೆ ಕೊಂಡೋಗ್ತಾ ಇದ್ದಾನೆ. ಅಂದ್ರೆ 84 ಲಕ್ಷ ಯೋನಿ ದಾಟಿ ಮನುಷ್ಯ ಜನ್ಮ ಸಿಕ್ಕಿದೆ. ನೀನೀಗ ಮತ್ತೆ ಪ್ರಾಣಿಗಳ ಹಾಗೆ ಬದುಕನ್ನ ಮಾಡಿದೆ ಅಂತಂದ್ರೆ ಏನಾಗುತ್ತೆ? ಮತ್ತೆ ನೀನು ಅಂತದೇ ಇನ್ನೊಂದು ಮತ್ತೆ 84 ಲಕ್ಷ ಯೋನಿಗಳನ್ನ ದಾಟಿ ಬರಬೇಕು. ಇಲ್ಲ ಅಂತಂದ್ರೆ ಕೆಲವೊಂದು ಸಲ ಭಗವಂತ ಏನ್ ಮಾಡ್ತಾನೆ, ಆ ಒಂದು ರಾಕ್ಷಸರ ಒಂದು ಗರ್ಭದಲ್ಲಿ ಜನಿಸುವ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ರೀತಿ ಅಜ್ಞಾನ, ಕತ್ತಲು ಇರುವಂತಹ ಪ್ರದೇಶ, ಅಂದ್ರೆ ಈ ಒಂದು ಅಧೋಲೋಕಗಳು, ಈ ಒಂದು ಪಾತಾಳ ಲೋಕಗಳು, ಅಲ್ಲಿ ಹೋಗಿ ನಾವು ಜನ್ಮವನ್ನ ಪಡಿಬೇಕು. ಮತ್ತೆ ಅಲ್ಲಿ ಹೋಗಿ ನಾವು ಕಷ್ಟಗಳನ್ನ ಅನುಭವಿಸ್ಬೇಕು. ಅಂತಹ ಒಂದು ಪರಿಸ್ಥಿತಿಗೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಹೇಗೆ? ಈಶಾವಾಸ್ಯ ತತ್ವವನ್ನ ಅಳವಡಿಸ್ಕೊಂಡಿರಾ, ಭಗವಂತ ಕೊಟ್ಟಿರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡಿರಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಡಿದ್ದೆ ಬಿಟ್ಟು ಹೋಗ್ತಾರೆ. ಹರೇ ಕೃಷ್ಣ. ಯಾರತ್ರ ಹೋಗಿ? ಓದ್ಲಾ ಮಾತಾಜಿ? ಹಾ ಮಾತಾಜಿ. ಕೃಷ್ಣ. ಹಂದಿಗಳು, ನಾಯಿಗಳು, ಒಂಟೆಗಳು, ಕತ್ತೆಗಳು ಮೊದಲಾದವುಗಳಿಗೂ ನಮ್ಮಂತೆ ಆರ್ಥಿಕ ಅವಶ್ಯಕತೆಗಳಿರುತ್ತವೆ. ಆದರೆ ಈ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳು ಅಸಹ್ಯವೂ ಅಹಿತಕರವೂ ಆದ ಪರಿಸ್ಥಿತಿಗಳಲ್ಲಿ ಪರಿಹಾರವಾಗುತ್ತದೆ. ಆಯಾದ ಜೀವನಕ್ಕೆ ಬೇಕಾದ ಸಕಲ ಸೌಕರ್ಯಗಳನ್ನು ಮಾನವನಿಗೆ ಪ್ರಕೃತಿ ನಿಯಮಗಳು ನೀಡಿವೆ. ಏಕೆಂದರೆ ಮಾನವ ಜನ್ಮ ಪ್ರಾಣಿಯ ಜನ್ಮಕ್ಕಿಂತ ಮುಖ್ಯವೂ ಬೆಲೆ ಬಾಳುವಂಥದ್ದು ಆಗಿದೆ. ಹಂದಿ ಮತ್ತು ಇತರ ಪ್ರಾಣಿಗಳ ಜನ್ಮಕ್ಕಿಂತ ಮಾನವ ಜನ್ಮ ಏಕೆ ಶ್ರೇಷ್ಠ? ಒಬ್ಬ ಸಾಧಾರಣ ಗುಮಾಸ್ತನಿಗಿಂತ ಒಬ್ಬ ಉನ್ನತ ಅಧಿಕಾರಿ ಏಕೆ ಎಲ್ಲ ಬಗೆಯ ಸೌಕರ್ಯಗಳನ್ನು ಕೊಡುತ್ತಾರೆ? ಏಕೆಂದರೆ ಉನ್ನತ ಅಧಿಕಾರಿಯು ಉನ್ನತ ಮಟ್ಟದ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತದೆ. ಪ್ರಾಣಿಗಳು ತಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲಿ ಸದಾ ತೊಡಗಿರುತ್ತವೆ. ಆದರೆ ಮಾನವನು ಅದಕ್ಕಿಂತ ಉತ್ತಮವಾದ ಕೆಲಸಗಳನ್ನು ಮಾಡಲೇಬೇಕಾಗಿದೆ. ಆದರೂ ಆಧುನಿಕ ಆತ್ಮಘಾತಕ ನಾಗರಿಕತೆಯು ಹಸಿದ ಹೊಟ್ಟೆಯ ಸಮಸ್ಯೆಗಳನ್ನು ಹೆಚ್ಚಿಸಿದೆ ಅಷ್ಟೇ. ನಾವು ನವನಾಗರಿಕಂತಿರುವ ಸುಧಾರಿತ ಪ್ರಾಣಿಯ ಬಳಿ ಹೋಗಿ ಅವನ ಕರ್ತವ್ಯವೇನು ಎಂದು ಕೇಳಿದರೆ ಅವನು ಹೊಟ್ಟೆಯನ್ನು ಹೊರೆಯಲು ತಾನು ಕೆಲಸ ಮಾಡಬೇಕು, ತಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿಲ್ಲ ಎಂದು ಹೇಳುವನು. ಆದರೆ ಪ್ರಕೃತಿ ನಿಯಮಗಳು ಎಷ್ಟು ಕಠೋರವೆಂದರೆ ಅವನು ಹೊಟ್ಟೆಪಾಡಿಗಾಗಿ ದುಡಿಯಲು ಕಾತರನಾಗಿದ್ದರೂ ಅವನನ್ನು ಸದಾ ನಿರುದ್ಯೋಗ ಸಮಸ್ಯೆ ಕಾಡುತ್ತಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.
ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಪ್ರಾಣಿಗಳ ಹಾಗೆ ಜೀವನವನ್ನು ಮಾಡುವಂತದ್ದು. ಅಂದ್ರೆ ಭಗವಂತ ಕೊಟ್ಟಿದ್ದಾನೆ ಮನುಷ್ಯ ಜನ್ಮವನ್ನ, ಆದ್ರೆ ನಾವು ಅದನ್ನ ಆಹಾರ ನಿದ್ರೆ ಭಯಮೈಥುನದಲ್ಲಿ ಕಟ್ಟುವಂಥದ್ದು. ಅಂದ್ರೆ ಹಂದಿಗಳು, ನಾಯಿಗಳು, ಹೊಟ್ಟೆಗಳು, ಈ ಕತ್ತೆಗಳು ಇವೆಲ್ಲವೂ ಕೂಡ, ಒಂಟೆಗಳು ಇವೆಲ್ಲವೂ ಕೂಡ ಅಂಥದ್ದೇ ಒಂದು ಬದುಕನ್ನ ಮಾಡ್ತವೆ. ಅವುಗಳಿಗೆ ಮೂಲಭೂತವಾಗಿ ಏನ್ ಬೇಕು? ಹಸ್ದಾಗ ಅದಕ್ಕೆ ಆಹಾರ ಬೇಕು. ಮತ್ತೆ ಅದಕ್ಕೆ ಈ ಒಂದು ಆಹಾರ, ನಿದ್ರೆ, ಅಂದ್ರೆ ಅದು ಎಲ್ಲಿ ಅಂದ್ರೆ ಅಲ್ಲಿ ನಿದ್ದೆ ಮಾಡ್ತವೆ. ಅಂದ್ರೆ ಅವುಗಳಿಗೆ ಎಲ್ಲಿ ಸಿಕ್ಕುತ್ತೆ, ಯಾವ ರೀತಿ ಆಹಾರ ಸಿಗುತ್ತೆ. ನಾಯಿ, ಹಂದಿಗಳು ನಾವು ನೋಡ್ತೀವಿ, ನಾಯಿ ತಿನ್ನಬಾರದನ್ನ ತಿನ್ನುತ್ತೆ, ಹಂದಿ ಇರಬಾರ್ದಂತಹ ಜಾಗದಲ್ಲಿ ಇರುತ್ತೆ. ಇಂತಹ ಒಂದು ಬದುಕು. ಕತ್ತೆ ಅದು ಸದಾ ಭಾರ ಹೊರೆನ ಹೊರಿತಾ ಇರುತ್ತೆ. ಮತ್ತೆ ಒಂಟೆ ನಾವು ನೋಡ್ತೀವಿ, ಒಂಟೆನ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ ಚರ್ಮ ಏನಂತ ಹೇಳ್ತಾರೆ ಅಂದ್ರೆ, ಈ ಒಂಟೆ ಮರಳುಗಾಡಿನಲ್ಲಿ ಸಿಗುವಂತಹ ಒಂದು ಮುಳ್ಳಿನ ಗಿಡಗಳನ್ನ ತಿನ್ನುತ್ತಂತೆ. ಅದ್ ತಿಂದಾಗ ಅದಕ್ಕೆ ತುಂಬಾ ರುಚಿ ಸಿಗುತ್ತಂತೆ ಆ ಒಂದು ಮುಳ್ಳಿನ ಗಿಡದಲ್ಲಿ. ಅದು ರುಚಿಯಾಗಿರುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದ್ರ ಬಾಯಿಂದ ರಕ್ತ ಬರುತ್ತಲ್ಲ, ಅದು ರುಚಿ ಕಾಣಿಸುತ್ತೆ ಅದಕ್ಕೆ ಅಷ್ಟೇ. ಅದರ ರಕ್ತವನ್ನ ಅದೇ ರುಚಿಸುತ್ತೆ ಅಂತ. ಹಾಗೆ ಈ ಪ್ರಾಣಿಗಳು ಅವುಗಳ ಒಂದು ಮೂಲಭೂತ ಅವಶ್ಯಕತೆಗಳಿಗಾಗಿ ಅವರು ತುಂಬಾ ಒಂದು ಅಸಹ್ಯಕರವಾದ ರೀತಿಯಲ್ಲಿ ಅವರ ಒಂದು ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತವೆ. ಅಂದ್ರೆ ಅವುಗಳಿಗೆ ಯಾವುದೇ ಒಂದು ಪರಿವಾರ ಅನ್ನುವಂಥದ್ದು ಇರುವುದಿಲ್ಲ. ಸಿಕ್ಕ ಸಿಕ್ಕ ಕಡೆಯಲ್ಲಿ ಅವು ಸಿಕ್ಕ ಸಿಕ್ಕ ಪ್ರಾಣಿಗಳ ಜೊತೆಯಲ್ಲಿ ಅವುಗಳು ಸಂಬಂಧವನ್ನ ಹೊಂದಿರ್ತವೆ. ಹೀಗೆ ಈ ಪ್ರಾಣಿಗಳ ಹಾಗೆ ಯಾರು ಜೀವನವನ್ನ ಮಾಡ್ತಾರೆ ಅಂದ್ರೆ, ಈ ಕತ್ತೆಗಳ ಹಾಗೆ ಸದಾ ದುಡಿಯುವಂಥದ್ದು, ಒಂಟೆಗಳ ಹಾಗೆ ಆ ತಮ್ಮನ್ನೇ ತಾವು ಕಷ್ಟ ಅಂದ್ರೆ ತಮ್ಮ ದೇಹವನ್ನ ಧರಿಸಿ ಅದರಲ್ಲೇ ಸುಖವನ್ನ ಅನುಭವಿಸುವಂಥದ್ದು. ಮತ್ತೆ ನಾಯಿಗಳ ಹಾಗೆ ನಾವು ಜೀವನ, ನಾಯಿಪಾಡು ಅಂತ ಹೇಳ್ತಾರೆ, ಆ ರೀತಿ ನಾವು ಬದುಕಬಾರ್ದು. ಮತ್ತೆ ಹಂದಿಗಳ ಹಾಗೆ ಅಂದ್ರೆ, ಈಗ ನಾವು ನೋಡ್ತೀವಿ ನಮ್ಗೆ ಈ ಮಾನವ ದೇಹ ಸಿಕ್ಕಿದೆ, ಆ ಒಂದು ಮಾನವ ದೇಹ ಅಲ್ಲಿ ಯಾರು ಅಂತಹ ದೇಹವನ್ನ ಪಡೆದಿದ್ದಾರೆ ಅವರು ಹಂದಿಗಳ ಹಾಗೆ ಆ ಮೈಥುನ ಸುಖದಲ್ಲಿ ಅಥವಾ ಯಾವುದೋ ಒಂದು ಆಹಾರ ನಿದ್ರೆ ಮೈಥುನಗಳಲ್ಲೇ ಜೀವನವನ್ನ ಕಳೆದು ಬಿಟ್ರೆ, ಅದನ್ನ ಇಲ್ಲಿ ಆ ಏನಂತ ಹೇಳ್ತಾರೆ, ಮಾನವ ಜನ್ಮದ ದುರುಪಯೋಗ ಪಡಿಸ್ಕೊಂಡ ಹಾಗೆ. ಅದನ್ನ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಮಾನವ ಜನ್ಮ ಅನ್ನುವಂಥದ್ದು ತುಂಬಾ ಬೆಲೆ ಬಾಳುವಂಥದ್ದು. ಅದನ್ನ ನಾವು ಪ್ರಾಣಿಗಳ ಹಾಗೆ ಬದುಕೋದು ಸರಿಯಲ್ಲ ಅಂತ ಅದಕ್ಕೊಂದು ಸಾದೃಶ್ಯ, ಒಂದು ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ ಪ್ರಭುಪಾದರು. ಏನಂತ ಹೇಳ್ತಾ ಇದಾರೆ ಅಂದ್ರೆ, ಒಬ್ಬ ಗುಮಾಸ್ತ ಮತ್ತೆ ಒಬ್ಬ ಆ ಉನ್ನತ ಅಧಿಕಾರಿ ಅಥವಾ ಒಬ್ಬ ಜಡ್ಜ್ ಅಥವಾ ಅವನ ಕೈ ಕೆಳಗಡೆ ಕೆಲಸ ಮಾಡುವಂತವ್ರು, ಇಬ್ಬರಿಗೂ ಕೂಡ ಒಂದೇ ಸಂಬಳ ಸಿಗುತ್ತಾ? ಹರಿಕೃಷ್ಣ. ಒಬ್ಬ ಬಾಸ್ ಮತ್ತೆ ಅವನ ಕೆಳಗಡೆ ಕೆಲಸ ಮಾಡೋನು, ಇಬ್ಬರಿಗೂ ಒಂದೇ ಸಂಬಳ ಇರುತ್ತಾ? ಇಲ್ಲ ಮಾತಾಜಿ, ಬಾಸ್ ಮತ್ತೆ ಜಾಸ್ತಿ ಕೊಡ್ತಾರೆ, ಗುಮಾಸ್ತನಿಗೆ ಕಮ್ಮಿ ಕೊಡ್ತಾರೆ ಮಾತಾಜಿ. ಹಾ, ಮತ್ತೆ ಇಬ್ಬರಿಗೂ ಒಂದೇ ರೀತಿ ಸೌಕರ್ಯಗಳಿರುತ್ತಾ? ಇಲ್ಲ ಅವ್ನ್ ಮಾತಾಜಿ. ಕೂತ್ಕೊಂಡು ಕೆಲಸ ಮಾಡೋ ಜಾಗ, ಇವನ್ ಕೆಲಸ ಮಾಡೋ ಜಾಗ ಒಂದೇ ರೀತಿ ಇರುತ್ತೆ? ಇಲ್ಲ ಮತ್ತೆ ಮಾತಾಜಿ. ಯಾಕೆ ಆ ವ್ಯತ್ಯಾಸ ಇರುತ್ತೆ? ಅವರಿಬ್ಬರಿಗೂ ಯಾಕೆ ಆ ವ್ಯತ್ಯಾಸ ಮಾಡ್ತಾರೆ? ಅಂದ್ರೆ ಇವನು ಅಷ್ಟೇ ಸಮಯ ಕೆಲಸ ಮಾಡಿರ್ಬೋದು, ಅವನು ಅಷ್ಟೇ ಸಮಯ ಕೆಲಸ ಮಾಡಿರ್ಬೋದು, ಆದ್ರೆ ಇವನ್ಗೆ ಕೊಡ್ತಾ ಇರುವಂತಹ ಸ್ಯಾಲರಿ ಮತ್ತೆ ಇವನ್ಗೆ ಕೊಡ್ತಾ ಇರುವಂತಹ ಸೌಕರ್ಯಗಳು, ಅವಕಾಶಗಳು ಗುಮಾಸ್ತನಿಗೆ ಯಾಕೆ ಸಿಗೋದಿಲ್ಲ? ಅವ್ರು ಹರೇ ಚೆನ್ನಾಗಿ ಕೃಷ್ಣ. ಅವ್ರಿಗೆ ನಾಲೆಡ್ಜ್ ಜಾಸ್ತಿ ಇರುತ್ತೆ ಮಾತಾಜಿ ಅವ್ರಿಗೆ, ಇವನ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ, ಇವನು ಕೂಲಿ ತರ ಕೆಲಸ ಮಾಡ್ತಾ ಇರ್ತಾನೆ. ಯಾಕೆ ಆ ವ್ಯತ್ಯಾಸ ಅಂತಂದ್ರೆ ಜ್ಞಾನದಲ್ಲೂ ಕೂಡ ನೋಡ್ತೀವಿ, ಪ್ರಾಣಿಗಳಿಗೆ ಇರುವಂತಹ ಜ್ಞಾನ ಅಲ್ಪವಾದದ್ದು, ಮನುಷ್ಯರಿಗೆ ಇರುವಂತದ್ದು ಅದಕ್ಕಿಂತ ಉನ್ನತ ಮಟ್ಟದ ಜ್ಞಾನ. ಮತ್ತೆ ಇನ್ನೊಂದು ಜವಾಬ್ದಾರಿ ಅನ್ನುವಂಥದ್ದು ಕೂಡ ಇರುತ್ತೆ. ಅಂದ್ರೆ ಇವಾಗ ನಾವು ನೋಡ್ತೀವಿ ಪ್ರಾಣಿಗಳಲ್ಲಿ 84 ಲಕ್ಷ ಯೋನಿ ಅದು ಏನು ಸಾಕ್ತಾ ಇರ್ತಾರೆ, ಒಂದು ಯೋನಿ ಆದ್ಮೇಲೆ ಇನ್ನೊಂದು ಯೋನಿ ಅದು ಪ್ರಾರಂಭ ಆಗುತ್ತೆ. ಪಾಪ ಪುಣ್ಯ ಅದರ ಲೆಕ್ಕಾಚಾರ ಅಲ್ಲಿ ಬರುವುದಿಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಈ ಪಾಪ ಪುಣ್ಯದ ಲೆಕ್ಕಾಚಾರ ಬರುವಂತದ್ದು. ಮನುಷ್ಯ ಜನ್ಮದಲ್ಲಿ ಅವರು ಮುಂದೆ ಮುಂದೆ ಇನ್ನೊಂದು ದೇಹವನ್ನ, ಉನ್ನತವಾದ ದೇಹಗಳನ್ನ ಪಡಿತಾ ಹೋಗೋದಿಲ್ಲ. ಅಲ್ಲಿ ಏನಾಗುತ್ತೆ, ಅವ್ರು ಮಾಡಿರೋ ಕರ್ಮಕ್ಕೆ ಅನುಗುಣವಾಗಿ ಅವನು ಒಳ್ಳೆಯ ದೇಹವನ್ನು ಪಡಿಬಹುದು ಅಥವಾ ಇನ್ನು ಕೀಳು ಮಟ್ಟದ ದೇಹವನ್ನು ಕೂಡ ಪಡಿಬಹುದು. ಆದ್ರೆ ಅಂತಹ ಒಂದು ಜವಾಬ್ದಾರಿ ಅನ್ನುವಂಥದ್ದು ಮನುಷ್ಯ ಜನ್ಮದಲ್ಲಿ ಇರುತ್ತೆ. ಹಾಗೆ ನಾವು ನೋಡ್ತಾ ಇರುವಂತದ್ದು ಬಾಸ್ ಅನ್ನೋನ್ಗೆ ಅವ್ರಿಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆ ಗುಮಾಸ್ತನಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅಂತಹ ಜವಾಬ್ದಾರಿಯುತ ಕೆಲಸ ಮಾಡ್ತಾ ಇದ್ದಾನೆ, ಆ ಕಾರಣದಿಂದ ಅವ್ರಿಗೆ ಹೆಚ್ಚಿನ ಸೌಕರ್ಯಗಳು, ಹೆಚ್ಚಿನ ಒಂದು ಹೆಚ್ಚಿನ ಅವಕಾಶಗಳು ಅವನಿಗೆ ಸಿಗ್ತಾ ಇದೆ. ಆದ್ರೆ ಗುಮಾಸ್ತನಿಗೆ ಅಷ್ಟೊಂದು ಜವಾಬ್ದಾರಿಗಳಿಲ್ಲ, ಆ ಕಾರಣದಿಂದ ಅವನು ಸಾಧಾರಣವಾದ ಒಂದು
ಕೆಲಸ ಮಾಡ್ತಾನೆ, ಮತ್ತೆ ಅವನಿಗೆ ಸೌಕರ್ಯಗಳು ಕೂಡ ಸಾಧಾರಣವಾದ್ದೇ ಸಿಗುತ್ತೆ. ಹಾಗೆಯೇ ಆ ಗುಮಾಸ್ತನನ್ನ ಪ್ರಾಣಿಗಳಿಗೆ ಹೋಲಿಸ್ತಾ ಇದ್ದಾರೆ, ಮತ್ತೆ ಆ ಒಂದು ಅಧಿಕಾರಿ, ಉನ್ನತ ಅಧಿಕಾರಿಯನ್ನ ಮನುಷ್ಯರಿಗೆ ಹೋಲಿಸ್ತಾ ಇದ್ದಾರೆ. ಮನುಷ್ಯ ಜನ್ಮ ಅನ್ನುವಂಥದ್ದು ಅಷ್ಟೊಂದು ಆ, ಪ್ರಮುಖವಾದದ್ದು. ಅಂತಹ ಜನ್ಮ ಸಿಕ್ಕಿದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಗೆ ಅಂತಹ ಒಂದು ಗುರುತರವಾದ ಜವಾಬ್ದಾರಿ ಮನುಷ್ಯ ಜನ್ಮವನ್ನ ಪಡೆದವರಿಗೆ ಮಾತ್ರ ಸಿಕ್ಕಿದೆ. ಅಂತಹ ಒಂದು ಜ್ಞಾನ ನಮ್ಗೆ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಅದನ್ನ ನಾವು ಮರೆತು ಪ್ರಾಣಿಗಳ ಹಾಗೇನೆ ಒಂದು ಹೊಟ್ಟೆ ಹುರಿಯೋದಕ್ಕಾಗಿ ಸದಾ ನಮ್ಮ ಬದುಕನ್ನ ನಾವು ಕಳೀತಾ ಇದೀವಿ ಅಂತಂದ್ರೆ ಮತ್ತೆ ನಾವು ಮಾಡ್ತಾ ಇರುವಂತದ್ದು ಆ ಒಂದು ಆತ್ಮಕ್ಕೆ ದ್ರೋಹ ಅಂತ. ಆತ್ಮ ಏನ್ ಬಯಸ್ತಾ ಇದೆ, ನಾವು ನೋಡ್ತೀವಿ ಭಗವದ್ಗೀತೆಯ ಒಂದು ಇದ್ರಲ್ಲಿ ಬರುವಂತದ್ದು, ಆ ಒಂದು ರಥವನ್ನ ದೇಹಕ್ಕೆ ಹೋಲಿಸ್ತಾರೆ, ಅಲ್ಲಿರುವಂತಹ ಕುದುರೆಗಳನ್ನ ಇಂದ್ರಿಯಗಳಿಗೆ ಹೋಲಿಸ್ತಾರೆ, ಅದಕ್ಕೆ ಹಾಕಿರುವಂತಹ ಲಗಾಮನ್ನ ಮನಸ್ಸಿಗೆ ಹೋಲಿಸ್ತಾರೆ, ಹಿಡಿದಿರುವಂತದ್ದು ಬುದ್ಧಿಗೆ ಹೋಲಿಸ್ತಾರೆ, ಮತ್ತೆ ಆ ಬುದ್ಧಿ ರಥದಲ್ಲಿ ಕೂತಿರುವಂತದ್ದು ಆತ್ಮ. ಆತ್ಮ ಅಂತಹ ಒಂದು ರಥವನ್ನ ಯಾಕೆ ಪಡ್ಕೊಂಡಿದೆ ಅಂತಂದ್ರೆ ಅದು ತನ್ನ ಧಾಮಕ್ಕೆ ಮತ್ತೆ ವಾಪಸ್ ಹೋಗ್ಬೇಕು. ಆ ಪ್ರಯಾಣ ಮಾಡೋದಕ್ಕಾಗಿ ಅದಕ್ಕೆ ಕೊಟ್ಟಿರುವಂತಹ ರಥ ಆ ದೇಹ ಅದು. ಆದ್ರೆ ಆ ಒಂದು ಬುದ್ಧಿ ಮತ್ತೆ ಮನಸ್ಸು ಇಂದ್ರಿಯಗಳು ಅದು ಹತೋಟಿಯಲ್ಲಿ ಯಾವಾಗ ಇರೋದಿಲ್ಲ ಅಂತಂದ್ರೆ ಅದು ಇಂದ್ರಿಯ ಭೋಗದ ಹಿಂದೆ ಹೋದಾಗ, ಅಂದ್ರೆ ಆ ಎಲ್ಲ ಇಂದ್ರಿಯಗಳು ಅದಕ್ಕೆ ಇಷ್ಟ ಬಂದ ಹಾಗೆ ಅದು ವರ್ತಿಸೋದಕ್ಕೆ ಹೋದಾಗ ಆ ಆತ್ಮವನ್ನ ಅದು ಸರಿಯಾದ ಗುರಿ ತಲುಪಿಸೋದಿಲ್ಲ. ಆದ್ರೆ ಅದನ್ನ ಸರಿಯಾದ ಗುರಿ ತಲುಪಿಸ್ಬೇಕು ಅಂತಂದ್ರೆ ಆ ಇಂದ್ರಿಯಗಳು, ಆ ಒಂದು ಬುದ್ಧಿ, ಅದನ್ನ ಓಡಿಸ್ತಾ ಇರುವಂತಹ ಒಂದು ಬುದ್ಧಿ ಯಾರ ಕೈಯಲ್ಲಿ ಇರ್ಬೇಕು? ಭಗವಂತನ ಕೈಯಲ್ಲಿ ಇರ್ಬೇಕು. ಅವಾಗ ನಮ್ಮ ಭಕ್ತಿ, ಆದ್ರೆ ನಮ್ಮ ಒಂದು ಬುದ್ಧಿ ಆ ಕೃಷ್ಣ ಪ್ರಜ್ಞೆ ಆಗುತ್ತೆ. ಆಗ ಎಲ್ಲ ಇಂದ್ರಿಯಗಳು ಭಗವಂತನ ಒಂದು ಸೇವೆಯಲ್ಲಿ ತೊಡಗ್ತವೆ. ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತವೆ, ಭಗವಂತನ ಒಂದು ಇಚ್ಛೆಗೆ ಅನುಗುಣವಾಗಿ ಆ ಎಲ್ಲ ಆ ಒಂದು ರಥ ಆ ಆತ್ಮನನ್ನ ತನ್ನ ಸರಿಯಾದ ಗುರಿಯನ್ನ ತಲುಪಿಸುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಅಂತಹ ಒಂದು ದೇಹ ಕೊಟ್ಟಾಗ ನಾವು ಆ ಆತ್ಮಕ್ಕೆ ಅದರ ಗುರಿ ತಲುಪಿಸುವಂತಹ ಕಾರ್ಯವನ್ನ ಮಾಡಬೇಕು. ಅದನ್ನ ಬಿಟ್ಟು ನಾವು ಮತ್ತೆ ಅದನ್ನ ನಮ್ಮಿಷ್ಟ ಬಂದ ಹಾಗೆ, ಅಂದ್ರೆ ಹೈಜಾಕ್ ಮಾಡೋ ಹಾಗೆ, ನೀವು ಕುತ್ಕೊಳ್ತೀರಿ, ಹೋಗಿ ಯಾವ್ದೊಂದು ಕಾರ್ ಬುಕ್ ಮಾಡ್ತೀರಿ, ಡ್ರೈವರ್ ಬಂದು ನಿಮ್ಮನ್ನ ಕರ್ಕೊಂಡ್ತಾನೆ, ಕೂರಿಸ್ಕೋತಾನೆ, ಆಮೇಲೆ ಅವನಿಷ್ಟ ಬಂದ ಹಾಗೆ ಅವನು ಎಲ್ಲೆಲ್ಲಕ್ಕೋ ಕರ್ಕೊಂಡು ಹೋದ್ರೆ ಅದ್ರ ಅರ್ಥ ಏನು? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ, ಹೌದಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಡ್ರೈವರ್ ನೀವ್ ಹೇಳಿದ ಕಡೆ ಕರ್ಕೊಂಡು ಹೋಗ್ತೀರಾ, ಅವನಿಷ್ಟ ಬಂದ ಕಡೆ ಕರ್ಕೊಂಡು ಹೋದ್ರೆ ಅದು ನೀವು ಕಿಡ್ನಾಪ್ ಆಗೋಗಿದ್ದೀರಂತಲ್ವಾ? ಹಾಗೆ ಇಂದ್ರಿಯಗಳು ಕೂಡ ನಮ್ಮನ್ನ ಆ ಒಂದು ಭಗವಂತನ ಧಾಮವನ್ನ, ಆ ಗುರಿಯನ್ನ ತಲುಪಿಸ್ಬೇಕು. ಅದಕ್ಕಾಗಿ ಸಿಕ್ಕಿರುವಂತಹ ದೇಹವನ್ನ ಬಳಸಿ ನಾವು ಹೋಗ್ತಾ ಇದ್ವಿ. ಅಂತಹ ಒಂದು ವಾಹನ ಸಿಕ್ಕಿರುವಾಗ ಆ ರೀತಿ ನಾವು ಹೋಗ್ದಿರಾ ನಮ್ಮಿಷ್ಟ ಬಂದ ಹಾಗೆ ಇಂದ್ರಿಯಗಳು ಹೇಳಿದ ಹಾಗೆಲ್ಲ ನಾವು ಮಾಡಕ್ ಶುರು ಮಾಡಿದ್ವಿ ಅಂತಂದ್ರೆ ಆತ್ಮಕ್ಕೆ ನಾವು ದ್ರೋಹ ಮಾಡ್ತಾ ಇದೀವಿ, ಆ ಆತ್ಮಕ್ಕೆ ನಾವು ನೋವು ಕೊಡ್ತಾ ಇದೀವಿ, ಆ ಆತ್ಮಕ್ಕೆ ನಾವು ಪತನವನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ನವನಾಗರಿಕತೆ, ಈಗಿರುವಂತಹ ಒಂದು ಕಲಿಯುಗದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಎಲ್ಲರೂ ಕೂಡ ಯಾರಾದ್ರೂ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಹರೇ ಕೃಷ್ಣ. ಆತ್ಮದ ಅರಿವಿದೆಯಾ ಜನರಿಗೆ? ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಇಲ್ಲ ಏನು? ಮಾತಾಜಿ, ಇಲ್ಲ ಮಾತಾಜಿ. ಈ ವ್ಯತ್ಯಾಸ ಭಗವದ್ಗೀತೆ ಕೇಳಿದ್ಮೇಲೆ ನಮ್ಗೆ ಆತ್ಮ ಅನ್ನೋದೊಂದು ಐತೆ ಅಂತಾನೆ ಅರ್ಥ ಆಗಿದೆ ಮಾತಾಜಿ. ಆದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ, ಬರೀ ಈ ದೇಹನೇ ತಾನು ಅಂತ ತಿಳ್ಕೊಂಡು ಆ ದೇಹಕ್ಕೆ ಎಲ್ಲ ರೀತಿಯ ಸುಖವನ್ನ ಕೊಡೋದಕ್ಕೆ ಹಗಲು ಇರಡು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅಂದ್ರೆ ಅದು ಕೂಡ ಅವರು ಸುಖ ಕೊಡ್ಬೇಕು ಅಂತ ಬಯಸ್ತಾ ಇದ್ದಾರೆ, ಆದ್ರೆ ಅಷ್ಟು ಸುಲಭ ಏನಿಲ್ಲ. ಏನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಕಷ್ಟಪಟ್ಟು ದುಡಿಬೇಕು. ದುಡಿಯೋದಕ್ಕೆ ಅವನು ಹುಟ್ಟಿ ಎಷ್ಟು ವರ್ಷಗಳಿಗೆ ಸ್ಕೂಲ್ಗೆ ಹೋಗ್ತಾರೆ? 3 ವರ್ಷಕ್ಕೆ ಹೋಗ್ತಾರ? ಹರೇ ಕೃಷ್ಣ. 4 ವರ್ಷಕ್ಕೆ ಮಾತಾಜಿ. 4 ವರ್ಷದಿಂದ ಒಂದು ಶುರು ಆಗೋಯ್ತು. ಏನು ಶುರು ಆಯ್ತು? ಹೊಟ್ಟೆಪಾಡಿಗಾಗಿ ತಾನು ಕಷ್ಟಪಡ್ಬೇಕು. ಹೇಗೆ ಕಷ್ಟಪಡೋದು? ಓದ್ಬೇಕು. ಎಷ್ಟು ವರ್ಷ? 23, 24 ವರ್ಷದವರೆಗೂ ಓದ್ತಾನೆ. ಅಲ್ಲಿವರೆಗೂ ಅವ್ನು ಕಷ್ಟಪಟ್ಟು ಓದಿದ್ಮೇಲೆ ಯಾವ್ದಾದ್ರು ಕೆಲಸ ಹುಡುಕ್ತಾನೆ. ಆ ಕೆಲಸ ಸಿಗದಿರ ಹೋದಾಗ, ಈಗ ಅದು ನೋಡ್ತೀವಿ, ಉದ್ಯೋಗ ಸಿಗದೆ ಕಷ್ಟಪಡೋರು, ಅಷ್ಟೆಲ್ಲ ಓದಿದ್ರು ಕೂಡ ಕೆಲಸ ಸಿಗದೆ ಇರುವಂತವ್ರು ಇದ್ದಾರೆ. ಆಗ ಒಂದ್ ವೇಳೆ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ತಾನೇ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋಂಥದ್ದು. ಹೀಗೆ ಅವನು ಇಡೀ ಜೀವನನ ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹ ಒಂದು ವಿಚಾರನೇ ಅವನು ಅದಕ್ಕೆ ಸಮಯನೇ ಕೊಡ್ತೀರಾ, ಅದರ ಉದ್ದೇಶವನ್ನೇ ಮರೆತು ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ, ಬರೀ ದೇಹವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಕಷ್ಟಪಡ್ತಾ ಇದ್ದಾನೆ. ಆದ್ರೆ ಕೊನೆಗೆ ಅವನು ಆ ದೇಹವನ್ನ ಕಾಪಾಡೋದಕ್ಕಾಗುತ್ತಾ? ಉಳಿಸ್ಕೊಳಕ್ಕಾಗುತ್ತಾ? ಇಲ್ಲ ಮಾತಾಜಿ, ಆಗಲ್ಲ. ಅದನ್ನ ಅವನು ಕಳೆದು ಹೋಗುವಂತ ದೇಹಕ್ಕೋಸ್ಕರ ಶಾಶ್ವತವಾದ ಆತ್ಮವನ್ನು ಕೂಡ ಅವನು ಪತನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹರೇ ಕೃಷ್ಣ. ಯಾರು ಜ್ಯೋತಿ? ನಾನು ಓದ್ತೀನಿ ಮಾತಾಜಿ.
ಹಾ ಮಾತಾಜಿ. ನಮಗೆ ಈ ಮಾನವ ಜನ್ಮ ಕೊಟ್ಟಿರುವುದು ಕತ್ತೆಗಳಂತೆ ಹಂದಿಗಳಂತೆ ದುಡಿಯುವುದಕ್ಕಲ್ಲ, ಅದು ಇರುವುದು ಜೀವನದ ಅತ್ಯುನ್ನತ ಸಾರ್ಥಕ್ಯ ಪಡೆಯಲು. ನಾವು ಆತ್ಮ ಸಾಕ್ಷಾತ್ಕಾರದ ಕಡೆ ಗಮನವೇ ಕೊಡದಿದ್ದರೆ, ನಮಗೆ ಇಷ್ಟವಿಲ್ಲದಿದ್ದರೂ ಪ್ರಕೃತಿ ನಿಯಮಗಳು ನಮ್ಮನ್ನು ತುಂಬಾ ಕಷ್ಟಪಟ್ಟು ದುಡಿಯುವಂತೆ ಮಾಡುತ್ತವೆ. ಮಾನವ ಜೀವಿಗಳು ಈ ಕಲಿಯುಗದಲ್ಲಿ ಕತ್ತೆಗಳಂತೆ, ಗಾಡಿ ಎಳೆಯುವ ಎತ್ತುಗಳಂತೆ ದುಡಿಯಲೇಬೇಕಾಗಿದೆ. ಅಸುರರನ್ನು ಕಳಿಸುವ ಕೆಲವು ಪ್ರದೇಶಗಳ ಹೆಸರನ್ನು ಈಶೋಪನಿಷತ್ತಿನ ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮಾನವನಾಗಿ ಒಬ್ಬನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಅವನು ಅಸೂರ್ಯ ಲೋಕಗಳಿಗೆ ಹೋಗಿ ಕೀಳು ಜನ್ಮದಲ್ಲಿ ಹುಟ್ಟಿ ಅಜ್ಞಾನ ಅಂಧಕಾರದಲ್ಲಿ ಶ್ರಮಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಮ್ಗೆ ಈ ಒಂದು ಮಾನವ ಜನ್ಮ ಸಿಕ್ಕಿದಾಗ ನಾವು ಅದನ್ನ ಬಳಸ್ಕೋಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಯಾರು ಭಕ್ತರಿದ್ದಾರೆ ಅವರು ಯಾರ ಒಂದು ಇದ್ರಲ್ಲಿದ್ದಾರೆ, ನಿಯಂತ್ರಣದಲ್ಲಿ ಇರ್ತಾರೆ ಭಕ್ತರು? ಭಕ್ತರು ಯೋಗ ಮಾಯೆಯ ನಿಯಂತ್ರಣದಲ್ಲಿರ್ತಾರೆ, ರಾಧಾರಾಣಿಯ ನಿಯಂತ್ರಣದಲ್ಲಿದ್ದಾರೆ. ಆದ್ರೆ ಆ ರೀತಿ ನಾವು ಭಕ್ತಿ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕೂಡಲೇ ನಾವು ಮಹಾಮಾಯೆಯ ನಿಯಂತ್ರಣಕ್ಕೆ ಬಂದು ಬಿಡುತ್ತೇವೆ. ಮಹಾಮಾಯಿ ಏನ್ ಮಾಡ್ತಾಳೆ, ನಮ್ಮನ್ನ ದೂಡ್ತಾಳೆ, ನಮ್ಗೆ ಶಿಕ್ಷಿಸ್ತಾಳೆ, ನಮಗೆ ಈ ಒಂದು ಬಂಧನದಲ್ಲಿ ಇಡ್ತಾಳೆ. ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂತಹ ಬಂಧನದಲ್ಲಿ ನಮ್ಮನ್ನ ಸದಾ ಇಡ್ತಾಳೆ. ಆಗ ಏನ್ ಮಾಡ್ತೀವಿ, ನಾವು ಆ ಗುಣಗಳಿಗೆ ಅನುಗುಣವಾಗಿ ನಾವು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಆಗ ಏನ್ ಮಾಡ್ತೀವಿ, ಕಷ್ಟಪಟ್ಟು ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ನಾವು ಕಳಿಬೇಕಾಗತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ದೇಹವನ್ನಷ್ಟೇ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟು ಅದು ಕೂಡ ಕಾಪಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗುದಿಲ್ಲ. ಕೊನೆಗೆ ನಾವು ಏನ್ ಮಾಡ್ತೀವಿ, ಆ ಒಂದು ಕೀಳು ಜನ್ಮ ಅನ್ನುವಂಥದ್ದು, ಪ್ರಾಣಿ ಜನ್ಮ, ಯಾವ ಗುಣದಲ್ಲಿ ನಾವು ದೇಹ ತ್ಯಾಗ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ನಮ್ಗೆ ಒಂದು ದೇಹ ಸಿಗುತ್ತೆ. ಮತ್ತೆ 84 ಲಕ್ಷ ಯೋನಿಗಳಲ್ಲಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮತ್ತೆ 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 ನಾವು ಹುಟ್ಟಿ ಸಾಯೋದನ್ನಷ್ಟೇ ಪಡ್ಕೊಂತೀವಿ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಅಸುರ ಲೋಕಗಳಿಗೆ ಹೋಗ್ತೀವಿ, ಕೀಳು ಜನ್ಮಗಳನ್ನ ಪಡಿತೀವಿ ಅಂತ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಕೃಷ್ಣ ಮಾತಾಜಿ. ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೋಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಗುರಿ ತಲುಪದೆ ಹೋದರೆ ಅಂತವನಿಗೆ ಶುಚಿ ಅಥವಾ ಶ್ರೀಮತ್ ಎಂಬ ಕುಟುಂಬದಲ್ಲಿ ಅವಕಾಶ ಸಿಕ್ಕುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಶುಚಿ ಎಂಬ ಪದವು ಶ್ರೋತ್ರಿಯ ಬ್ರಾಹ್ಮಣನನ್ನು, ಶ್ರೀಮತ್ ಎಂಬುದು ವೈಶ್ಯನನ್ನು ಸೂಚಿಸುತ್ತದೆ. ಅಂದರೆ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ಅರಿಯುವಲ್ಲಿ ವಿಫಲನಾದವನಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡಲು ಅವನು ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪ್ರಾಮಾಣಿಕ ಪ್ರಯತ್ನಗಳ ಫಲವಾಗಿ ಅವನಿಗೆ ಇನ್ನೊಂದು ಒಳ್ಳೆಯ ಅವಕಾಶವನ್ನು ಕೊಡಲಾಗುವುದು. ಒಬ್ಬ ಪತಿತನಿಗೆ ಗೌರವಸ್ಥ ಮತ್ತು ಶ್ರೇಷ್ಠ ಕುಟುಂಬದಲ್ಲಿ ಹುಟ್ಟುವ ಅವಕಾಶ ದೊರೆತರೆ ಯಶಸ್ಸು ಸಾಧಿಸಿದವನ ಸ್ಥಾನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಾಕು. ಒಬ್ಬನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವುದು ಖಚಿತ, ಆದರೆ ಅದಕ್ಕೆ ಕಿಂಚಿತ್ ಪ್ರಯತ್ನ ಪಡದವನು ಭ್ರಮೆ ಅಥವಾ ಇರಿಸಬಯಸುವವನು ಅತಿಯಾದ ಭೋಗಲೋಲುಪತೆಯಲ್ಲಿದ್ದು ಐಹಿಕ ಸುಖ ಭೋಗಗಳಿಗೆ ಅಂಟಿದವನು.
ನರಕದ ಅಂಥ ತಮ್ಮ ಪ್ರದೇಶಗಳಿಗೆ ಹೋಗಬೇಕಾಗುತ್ತದೆಂದು ವೇದಶಾಸ್ತ್ರಗಳೆಲ್ಲ ಹೇಳಿದೆ. ಅಂತ ಸ್ವರ್ಗಾಪೇಕ್ಷೆಯ ಅಸುರರು ಕೆಲವು ವೇಳೆ ಧರ್ಮದ ಸೋಗು ಹಾಕುತ್ತಾರೆ. ಆದರೆ ಅವರ ಪರಮ ಗುರಿ ಐಹಿಕ ಸಂಪತ್ತು. ಅಂಥ ಜನರನ್ನು ಭಗವದ್ಗೀತೆಯು ಖಂಡಿಸುತ್ತದೆ, ಏಕೆಂದರೆ ಅವರು ವಂಚನೆಯಿಂದ ದೊಡ್ಡವರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅಮಾಯಕ ಜನರ ಓಟುಗಳಿಂದಲೂ ತಮ್ಮದೇ ಆದ ಐಹಿಕ ಸಂಪತ್ತಿನಿಂದಲೂ ಅವರು ದೊಡ್ಡವರಾಗಿದ್ದಾರೆ. ಆತ್ಮ ಸಾಕ್ಷಾತ್ಕಾರವಿಲ್ಲದ ಮತ್ತು ಈಶಾವಾಸ್ಯದ ಭಗವಂತನ ಜ್ಞಾನವಿಲ್ಲದವರು ಅಂಥ ತಮ್ಮ ಲೋಕಗಳಿಗೆ ಹೋಗುವುದು ಖಂಡಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಈ ಒಂದು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಯಾರು ಹೋಗ್ತಾ ಇಲ್ಲ ಅಂತವ್ರು ಅಂತ ತಮ್ಮ ಪ್ರದೇಶಗಳಿಗೆ ಹೋಗ್ತಾರೆ. ಆದ್ರೆ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಒಂದು ಪ್ರಯತ್ನನಾದ್ರೂ ಪಟ್ರೆ ಕೂಡ, ಅಂದ್ರೆ ಈಗ ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಒಂದು ಎಕ್ಸಾಮ್ ಬರೀರಿ, ಆ ಎಕ್ಸಾಮ್ ಅಲ್ಲಿ ನೀವು ಫೇಲ್ ಆದ್ರೂ ಕೂಡ ನಿಮ್ಗೆ ಇದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋ ಹಾಗೆ. ಅಂದ್ರೆ ನೀವು ಅಲ್ಲಿ ಪಾಸ್ ಆಗ್ಬೇಕು ಅಂತೇನಿಲ್ಲ, ನೀವು ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಹೇಗಿರುತ್ತೆ ಹಾಗೆ ಭಗವಂತ ಹೇಳ್ತಿರುವಂತದ್ದು ಭಗವದ್ಗೀತೆಯಲ್ಲಿ 6.41 ಮತ್ತೆ 43 ಶ್ಲೋಕಗಳಲ್ಲಿ ಏನಂತ ಹೇಳ್ತಾ ಇದ್ದಾನೆ, ಸ್ವಲ್ಪ ಅಪ್ಯಸಿ ಧರ್ಮಸ್ಯ ತ್ರಾಯಿತೆ ಮಹತೋ ಭಯಾತ್. ಅಂದ್ರೆ ನೀವು ಸ್ವಲ್ಪ ಮಾತ್ರನೇ ಪ್ರಯತ್ನ ಮಾಡಿದ್ರು ಕೂಡ, ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಭಕ್ತಿ ಕಾರ್ಯದಲ್ಲಿ ನೀವು ಸ್ವಲ್ಪ ಮಾತ್ರ ಪ್ರಾರಂಭ ಮಾಡಿದ್ರು ಕೂಡ ಸಾಕು, ಮುಂದಿನ ಜನ್ಮದಲ್ಲಿ ನಿಮ್ಗೆ ಬಹುನಾಮ್ ಏನಂತ ಹೇಳ್ತಾರೆ, ಸಾರಿ, ಶುಚಿನಾಮ್ ಶ್ರೀಮತಾಂ ಗೇಹೆ ಅಂತ ಹೇಳ್ತಾರೆ. ಶುಚಿನಾಮ್ ಶ್ರೀಮತಾಂ ಗೇಹೆ ಅಂತಂದ್ರೆ, ಶುಚಿ ಅಂತಂದ್ರೆ ಉನ್ನತ ಜ್ಞಾನವನ್ನು ಪಡೆದಂತಹ ಬ್ರಾಹ್ಮಣರ ಕುಟುಂಬದಲ್ಲಿ ಅಥವಾ ಶ್ರೀಮಂತ ವರ್ತಕನ ಕುಟುಂಬದಲ್ಲಿ, ಅಂದ್ರೆ ಎಲ್ಲಿ ನೀವು ಬದುಕಿನಲ್ಲಿ ನೀವು ದೇಹ ಪೋಷಣೆಗೆ ಬರೀ ಕಷ್ಟಪಟ್ಟು ದುಡಿಬೇಕು ಅನ್ನುವಂತ ಪರಿಸ್ಥಿತಿ ಇರೋದಿಲ್ಲ, ನಿಮ್ಮ ಹತ್ರ ಯಥೇಚ್ಛವಾದ ಶ್ರೀಮಂತಿಕೆ ಇರುವಂತಹ ಮನೆಯಲ್ಲಿ ನಿಮ್ಗೆ ಜನ್ಮ ಆಗುತ್ತೆ, ಅಥವಾ ಯಾವ್ದಾದ್ರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಎಲ್ಲಿ ಈ ಶಾಸ್ತ್ರಗಳ ಜ್ಞಾನ ಹುಟ್ಟಿನಿಂದಲೇ ಸಿಗುವಂಥದ್ದು, ಅಂತಹ ಒಂದು ಜಾಗಗಳಲ್ಲಿ ನಮ್ಗೆ ಜನ್ಮ ಸಿಗುತ್ತೆ ಅಂತ ಇಲ್ಲಿ ಭಗವಂತ ಸ್ವತಃ ಕೃಷ್ಣನೇ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಹಾಗಲ್ಲದೆ ನಾವು ಸ್ವಲ್ಪ ಅಂದ್ರೆ ಪ್ರಾರಂಭ ಮಾಡಿದ್ರೆ ಈ ಒಂದು ಬೆನಿಫಿಟ್, ಆದ್ರೆ ಸ್ವಲ್ಪ ಮಾತ್ರ ಅದರಲ್ಲಿ ಮುಂದುವರೆದು ಅದರಲ್ಲಿ ಪರಿಪೂರ್ಣತೆ ಸಾಧಿಸಿಲ್ಲ ಅಂದ್ರೂ ಕೂಡ, ಅಂದ್ರೆ ಅದರಲ್ಲಿ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ, ಆದ್ರೆ ಪರಿಪೂರ್ಣತೆ ಗಳಿಸಿಲ್ಲ ಅಂತವ್ರು ಏನಾಗ್ತಾರೆ, ಅವರು ಧೀಮಂತ ವೈಷ್ಣವರ ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ ಅಂತ. ಅಂದ್ರೆ ಧೀಮಂತ ವೈಷ್ಣವರು ಅಂದ್ರೆ ತಂದೆ ತಾಯಿಯ ಪರಿವಾರದವರು ಎಲ್ಲರೂ ಕೂಡ ಹುಟ್ಟಿನಿಂದಲೇ ಆ ಮಗುಗೆ ಅಂತಹ ಒಂದು ವೈಷ್ಣವ ಪರಿವಾರದಲ್ಲಿ ಜನ್ಮ ಸಿಗುತ್ತೆ ಅಂತ. ಹೀಗೆ ಈ ಒಂದು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಯಾರು ಪ್ರಾರಂಭದ ಹಂತದಲ್ಲಿದ್ದಾರೆ ಅಂತವರಿಗೆ ಇಷ್ಟೆಲ್ಲ ಒಂದು ಅವಕಾಶಗಳು ಸಿಗುತ್ತೆ ಅಂತ ಹೇಳೋದೇ ಆದ್ರೆ, ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದವ್ರಿಗೆ ಏನ್ ಸಿಗ್ಬೋದು? ಹರೇ ಕೃಷ್ಣ. ಆರಂಭ ಮಾಡಿದ್ರೇನೆ ಬ್ರಾಹ್ಮಣ ಕುಟುಂಬ ಅಥವಾ ಶ್ರೀಮಂತ ಕುಟುಂಬ ಸಿಗುತ್ತೆ, ಅದರಲ್ಲಿ ಸ್ವಲ್ಪ ಸಾಧನೆ ಮಾಡಿದವರಿಗೆ ಧೀಮಂತ ವೈಷ್ಣವರ ಕುಟುಂಬ ಸಿಗುತ್ತೆ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆ ಸಾಧಿಸಿದ ವ್ಯಕ್ತಿಗೆ ಏನ್ ಸಿಗ್ಬೋದು? ಹರೇ ಕೃಷ್ಣ. ಭಗವಂತನ ಲೋಕ ಸಿಗುತ್ತೆ, ಮತ್ತೆ ಮೋಕ್ಷ ಸಿಗುತ್ತೆ, ಭಗವಂತನ ಲೋಕ ಸಿಗುತ್ತೆ. ಅಂತವನು ಸ್ವತಃ ಭಗವಂತನ ನೇರ ಸಂಪರ್ಕಕ್ಕೆ ಹೋಗ್ತಾನೆ, ಭಗವಂತನ ಒಂದು ಧಾಮಕ್ಕೆ ಹೋಗ್ತಾನೆ. ಅಂತಹ ಒಂದು ಅವಕಾಶ ಸಿಗುವಂಥದ್ದು, ಅಂತಹ ಅವಕಾಶ ಸಿಗೋದಕ್ಕೆ ನಮ್ಗೆ ಕೊಟ್ಟಿರುವಂತಹ ಈ ಮನುಷ್ಯ ದೇಹ, ಆ ಒಂದು ಮನುಷ್ಯ ಜನ್ಮ, ಆ ಒಂದು ಅವಕಾಶ ಏನಿದೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಒಂದು ಒಳಿತು ಅನ್ನುವಂಥದ್ದು ಇದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಈ ಇಡೀ ಕಲಿಯುಗದಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ, ಅವರ ಒಂದು ಬದುಕು ಅದು ಸದಾ ಯಾವ್ದ್ರ ಹಿಂದೆ ಹುಡ್ತಾ ಇದೆ, ಹಣ ಸಂಪಾದನೆ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಹೊಟ್ಟೆಪಾಡಿಗಾಗಿ ಮಾಡ್ಬೇಕು. ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಮುಂದೆ ನಾಳೆ ಏನಾಗುತ್ತೋ ಏನೋ ಅದಕ್ಕೆ ಇನ್ನಷ್ಟು ಸೇರಿಸಿ ಕೂಡಿಡ್ಬೇಕು. ಯಾರಿಗೋಸ್ಕರ? ನಿಮಗೋಸ್ಕರ, ನಾಳೆ ನಿಮ್ಮ ಮಕ್ಕಳಿಗೋಸ್ಕರ, ಅದು ಕೂಡ ಆಯ್ತು ಅಂತಂದ್ರೆ ನಿಮ್ಮ ಮೊಮ್ಮಕ್ಕಳಿಗೋಸ್ಕರ. ಹೀಗೆ ಜನ ಆ ಒಂದು ಹಣದ ಹಿಂದೆ ಅವರು ಹಗಲು ರಾತ್ರಿ ಒದ್ದಾಡ್ತಾರೆ, ಅದನ್ನ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಸೇರಿಸಿ ನಿಜವಾಗ್ಲೂ ಸುಖವಾಗಿದ್ದಾರಾ? ಹರೇ ಕೃಷ್ಣ.
ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಕಾಯಿಲೆಗಳೇ ಬರೋದಿಲ್ವಾ? ಅಥವಾ ಅವ್ರಿಗೆ ವಯಸ್ಸೇ ಆಗೋದಿಲ್ವಾ? ಅಥವಾ ಆ ಹಣ ಏನ್ ಸೇರಿಸಿದ್ರು ಅದು ನಷ್ಟನೇ ಆಗೋದಿಲ್ವಾ? ಸೇಫ್ ಆಗೇ ಇರುತ್ತಾ? ಅದು ನೆಮ್ಮದಿ ಅನ್ನೋದೇ ಇರಲ್ಲ ಮಾತಾಜಿ. ನೆಮ್ಮದಿ ಇಲ್ಲ, ನೆಮ್ಮದಿನೇ ಇಲ್ಲ. ಅಂದ್ರೆ ನಮಗೆ ನಿಜವಾದ ಆನಂದ ಅನ್ನುವಂಥದ್ದು ಇರುವಂಥದ್ದು ಭಗವಂತನ ಸಂಪರ್ಕಕ್ಕೆ ಬಂದಾಗ ಮಾತ್ರ. ಭಗವಂತನ ಸಂಪರ್ಕಕ್ಕೆ ಬರ್ದಿರ ನಾವು ಈ ಒಂದು ಮಾಯೆ ಸಂಪರ್ಕದಲ್ಲಿ ಆನಂದವನ್ನ ಹುಡುಕೋದು ಅಂತಂದ್ರೆ ಅದು ಮರಳುಗಾಡಿನಲ್ಲಿ ನಾವು ಹುಡುಕಿದಂತಹ ಮರೀಚಿಕೆ ಇದ್ದ ಹಾಗೆ. ಅಲ್ಲಿಗೆ ನಿಜವಾಗ್ಲೂ ಕೂಡ ಅಲ್ಲಿ ನೀರಿಲ್ಲ. ನಾವು ಅನ್ಕೋತೀವಿ ಇಲ್ಲಿ ಇದೆ, ಅಲ್ಲಿ ಇದೆ, ಸಿಕ್ಬಹುದು ಅಂತ ಹೇಳಿ ಅದರಿಂದ ನಾವು ಅಲೆದಾಡುವಂತಹ ಕೆಲಸದಲ್ಲಿ ಇಡೀ ಜೀವನವನ್ನ ಕಳೆದು ಬಿಡ್ತೀವಿ. ಆದ್ರೆ ಆ ರೀತಿ ಮಾಡ್ದಿರಾ ಒಂದೇ ಒಂದು ಪ್ರಯತ್ನ ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಒಂದೇ ಒಂದು ಜನ್ಮವನ್ನ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನೀವು ಕೊಟ್ಟು ನೋಡಿ. ಒಂದೇ ಒಂದು ಜನ್ಮವನ್ನ, ಒಂದೇ ಒಂದು ಸರಿ ಆ ಒಂದು ಅವಕಾಶವನ್ನ ತಗೊಂಡು ನೋಡಿ. ಆ ಅದಕ್ಕೆ ಎಷ್ಟೊಂದು ಬೆಲೆ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆ ಮುಂದೆ ಒಳ್ಳೆ ಜನ್ಮ ಅನ್ನುವಂಥದ್ದಾದ್ರೂ ಸಿಗುತ್ತೆ, ಮುಂದೆ ಒಂದು ಒಳ್ಳೆ ಅವಕಾಶ ಅನ್ನೋದಾದ್ರೂ ಸಿಗುತ್ತೆ ಅಂತ. ಆದ್ರೆ ಆ ರೀತಿ ಮಾಡ್ದಿರ ಇದ್ರೆ ನಾವು ಅದಕ್ಕೆ ಶಿಕ್ಷೆಯನ್ನ ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ಎಂತಹ ಒಂದು ಶಿಕ್ಷೆ ಅಂತಂದ್ರೆ ನಾವು ನರಕ ಲೋಕಗಳಿಗೆ ಹೋಗ್ಬೇಕು, ಮತ್ತೆ ಆ ಪ್ರಾಣಿ ಜನ್ಮಗಳನ್ನ ಪಡಿಬೇಕು, ಮತ್ತೆ 84 ಲಕ್ಷ ಯೋನಿ ದಾಟಿ ನಾವು ಬರ್ಬೇಕಾಗತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಏನಂತ ಹೇಳ್ತಿದ್ರೆ ಅಂದ್ರೆ ಯಾರು ಈ ಒಂದು ಪೊಲಿಟಿಷಿಯನ್ಸ್ ಇದ್ದಾರೆ, ಅಥವಾ ನಾವು ಯಾರನ್ನ ತುಂಬಾ ಏನಂತ ಹೇಳ್ತೀವಿ, ಬುದ್ಧಿವಂತರು ಅಂತ ನಾವು ಯಾರನ್ನ ಹೇಳ್ತೀವಿ ಭೌತಿಕ ಜಗತ್ತಿನಲ್ಲಿ? ಯಾರು ಅತಿ ಬುದ್ಧಿವಂತರು? ಶ್ರೀಮಂತರನ್ನ ಹೇಳ್ತೀವಿ ಮಾತಾಜಿ. ಶ್ರೀಮಂತರು ಅತಿ ಬುದ್ಧಿವಂತರು. ಯಾಕೆ ಬುದ್ಧಿವಂತರು ಅಂದ್ರೆ ಅವರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಮತ್ತೆ ಎಷ್ಟೇ ತಪ್ಪು ಮಾಡಿದ್ರು ಅವರು ಎಲ್ಲ ಶಾರ್ಟ್ ಕಟ್ಸ್ ಅಲ್ಲಿ ಬೇಕಾದಷ್ಟು ಹಣ ಸೇರಿಸ್ತಾರೆ. ಮತ್ತೆ ಅವ್ರು ಏನೇ ಮಾಡಿದ್ರು ಕೂಡ ಅವ್ರನ್ನ ಯಾರು ಕೇಳೋರಿಲ್ಲ. ಅವ್ರು ಯಾರನ್ನ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಅವರು ನಡೆಸ್ಕೋತಾರೆ. ಅಂತವರು ಅತಿ ಬುದ್ಧಿವಂತರು ಅಂತ ಹೇಳ್ತೀವಿ. ಅಂತವ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ಜನರನ್ನ ವಂಚನೆ ಮಾಡ್ತಾರೆ, ಅದರಿಂದ ಹಣ ಮಾಡ್ತಾರೆ. ಮತ್ತೆ ಜನರಿಗೆ ಇಲ್ಲಿ ಪೊಲಿಟಿಷಿಯನ್ಸ್ ಅನ್ನು ಕೂಡ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅವರ ಓಟ್ಗಳಿಂದ ಅವರು ದೊಡ್ಡ ಮನುಷ್ಯರು ಅಂತ ಅನಿಸ್ಕೋತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಅವರೆಲ್ಲ ದೊಡ್ಡ ಮನುಷ್ಯರ? ಹರೇ ಕೃಷ್ಣ. ಮುಂದಿನ ಜನ್ಮದಲ್ಲಿ ಅವ್ರಿಗೆ ಒಳ್ಳೆ ಜನ್ಮ ಸಿಗುತ್ತಾ? ಇಲ್ಲ ಒಳ್ಳೆ ಮಾತಾಜಿ, ಅವಕಾಶ ಇದೆ? ಸಿಗಲ್ಲ. ಪ್ರಭುಪಾದರು ಹೇಳ್ತಿದ್ರು, ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಅವನು ಫಾರಿನ್ ಕಂಟ್ರಿಗಳಲ್ಲಿ ನಾಯಿ ಆಗ್ತಾನೆ ಅಂತ. ಅಂದ್ರೆ ಈಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ನಾಳೆ ನಾಯಿ ಆಗುವಂತದ್ದು ಅದು ನಮ್ಮ ಜೀವನದಲ್ಲಿ ಸಾಧನೆನಾ? ಹರೇ ಕೃಷ್ಣ. ಇಲ್ಲ ಒಬ್ಬ ವ್ಯಕ್ತಿ ಮಾತಾಜಿ, ಒಂದು ಸಾಧನೆ ಜನ್ಮದಲ್ಲಿ ಇಲ್ಲ. ಪ್ರೈಮ್ ಮಿನಿಸ್ಟರ್ ಆಗಿ ನೆಕ್ಸ್ಟ್ ಅವನು ನಾಯಿ ಆಗುವಂತದ್ದು ಒಂದು ಸಾಧನೆನಾ? ಇಲ್ಲ. ಆ ರೀತಿಲಿ ಅಲ್ಲ. ಹೇಳ್ತಾ ಇದಾರೆ. ಈಗಿನ ಕಾಲದಲ್ಲಿ ದೊಡ್ಡ ಮನುಷ್ಯರು ಅಂತ ನಾವು ಯಾರನ್ನೆಲ್ಲ ಕರಿತಾ ಇದೀವಿ, ಅವರು ಮುಂದೆ ಎಂತಹ ಒಂದು ಆ ಪ್ರದೇಶಗಳು, ಅಂಧತಮವಾದ ಪ್ರದೇಶಗಳಲ್ಲಿ ಹೋಗಿ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಜನ ಏನ್ ಅನ್ಕೋತಾರೆ ಅಂತಂದ್ರೆ, ವಾಸ್ತವದಲ್ಲಿ ಮೊದಲಿಗೆ ಅವರು ಆತ್ಮತತ್ವ ಗೊತ್ತಿಲ್ಲ. ಆತ್ಮತತ್ವ ಗೊತ್ತಾದ್ರೂ ಕೂಡ ಪುನರ್ಜನ್ಮದಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ. ಪುನರ್ಜನ್ಮ ಅಂತಂದಾಗ್ಲೂ ಕೂಡ ಅವ್ರು ಅನ್ಕೋತಾರೆ, ನಾನು ಎಷ್ಟು ಬುದ್ಧಿವಂತ ಅಂತಂದ್ರೆ ನಾನು ಯಾರನ್ನ ಹೇಗೆ ಬೇಕಾದ್ರೂ ಯಾಮಾರಿಸ್ಬೋದು, ನನ್ನನ್ನ ಯಾರೂ ದಂಡಿಸೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನ ಯಾರು ಏನಂತ ಹೇಳ್ತೀವಿ ಶಿಕ್ಷಿಸೋದಕ್ಕೆ ಸಾಧ್ಯ ಇಲ್ಲ, ನಾನು ಅಷ್ಟೊಂದು ಬುದ್ಧಿವಂತ ಅನ್ಕೋತಾರೆ. ಆದ್ರೆ ಭಗವಂತ ಮುಂದಿನ ಜನ್ಮದಲ್ಲಿ ಅವನು ಬಾಯಿ ಇಲ್ಲದ ಜೀವಿಯಾಗಿ ಅವನ್ನ ಮಾಡಿದಾಗ ಅವನವನು ಯಾವ ಬುದ್ಧಿವಂತಿಕೆನ ತೋರ್ಸೋದಕ್ಕೆ ಸಾಧ್ಯ ಆಗುತ್ತೆ? ತೋರ್ಸಕ್ಕಾಗತ್ತಾ ಅಲ್ಲಿ ಆಗ? ಆದ್ರೆ ಇಲ್ಲ ಅವರು ಮಾತಾಜಿ. ಅದನ್ನ ಅವರು ಒಪ್ಪೋದೇ ಇಲ್ಲ. ಅಂದ್ರೆ ಅವರು ಅದನ್ನ ಹೌದು ಅಂತ ಹೇಳೋದಿಲ್ಲ. ಏನಂತ ಹೇಳ್ತಾರೆ, ನನಗೆ ಮುಂದಿನ ಜನ್ಮ ಅನ್ನುವಂಥದ್ದೇ ಇಲ್ಲ, ಈ ಜನ್ಮನೇ ಕೊನೆ, ಇದ್ರಲ್ಲಿ ಈ ಒಂದು ಅವಕಾಶ ಸಿಕ್ಕಿರುವಂತದ್ದೇ ನಾನು ಆ ಒಂದು ಐಹಿಕ ಭೋಗದಲ್ಲಿ, ಅಂದ್ರೆ ಈ ಒಂದು ಆ ಏನಂತ ಹೇಳ್ತಾರೆ ಎಂಜಾಯ್ ಮಾಡೋದಕ್ಕೆ ಅಂತ. ಅವ್ರು ಮಾಡೋ ಪ್ರತಿಯೊಂದು ಕಾರ್ಯ ಕೂಡ ದೈಹಿಕವಾಗಿ ಅವ್ರು ಮಾಡುವಂತಹ ಎಂಜಾಯ್ಮೆಂಟ್ ಅಲ್ಲೇ ಕಳೆದು ಬಿಡುತ್ತೆ. ಇಲ್ಲಿ ಕೊನೆಗೆ ಸಾರಾಂಶ ಏನಂತ ಹೇಳ್ತಾ ಇದ್ದಾರೆ, ಮಾನವ ಜೀವಿಗಳಾದ ನಾವು ಬದುಕಿರುವಂಥದ್ದು ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೂರಾಡುವ ಆಧಾರಗಳನ್ನು ಅವಲಂಬಿಸಿ ಪರಿಹರಿಸುವುದಕ್ಕಲ್ಲ, ಪ್ರಕೃತಿ ನಿಯಮಗಳಿಂದ ಈ ಐಹಿಕ ಜೀವನಕ್ಕೆ ಬಂದದ್ದರಿಂದ ಉಂಟಾದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು. ಅಂದ್ರೆ ನಾವು ನಮ್ಮ ದೈಹಿಕ ಅವಶ್ಯಕತೆಗಳನ್ನ ಪೂರೈಸುವುದೇ ನಮ್ಮ ಜೀವನದ ಲಕ್ಷ್ಯ ಅಂತ ಅನ್ಕೊಂಡ್ರೆ, ಎಷ್ಟೇ ನಾವು ಅದರ ಹಿಂದೆ ಬೆನ್ನಟ್ಟಿ ಹೋದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದೇ ಸಿಗೋದಿಲ್ಲ. ನಿಜವಾದ ಪರಿಹಾರ ನಮ್ಗೆ ಎಲ್ಲಿ ಸಿಗುತ್ತೆ ಅಥವಾ ಹೇಗೆ
ಹೇಗೆ ನಾವು ಅದನ್ನ ಪಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕಾಗಿ ನಾವು ಈ ಒಂದು ಪ್ರಕೃತಿಯ ನಿಯಮಗಳು ಏನು ಮಾಯೆ ಹಿಡಿತದಲ್ಲಿ ನಾವು ಏನ್ ಸಿಕ್ಕಾಕೊಂಡಿದೀವಿ, ಈ ಒಂದು ಮೂರು ಗುಣಗಳ ಬಂಧನದಲ್ಲಿ ನಾವು ಏನು ಆ ಸ ಸಿಕ್ಕಾಕೊಂಡು ಇಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ, ಆ ಒಂದು ಮೂರು ಗುಣಗಳನ್ನ ದಾಟಿ, ಈ ಭವಸಾಗರವನ್ನ ದಾಟಿ, ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಈ ದುಃಖ ದೋಷಗಳಿಂದ ದಾಟಿ ನಾವು ಮುಂದೆ ಹೋಗೋದನ್ನ ಪ್ರಯತ್ನ ಪಡ್ಬೇಕು. ಅದನ್ನ ಬಿಟ್ಟು ನಾವು ನಮ್ಮ ದೇಹದ ಅವಶ್ಯಕತೆಗಳಿಗಾಗಿನೇ ಜೀವನವನ್ನ ಕಳಿತೀವಿ ಅಂತಂದ್ರೆ, ನಾವು ಈ ಜನ್ಮ ಪೂರ್ತಿಯಾಗಿ ಸವಿಸಿದ್ರು ಕೂಡ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಗೋಸ್ವಾಮಿಗಳು ಏನ್ ಮಾಡ್ತಿದ್ರು, ಅವರ ಒಂದು ಬದುಕನ್ನ ಸರಳವಾದ ಜೀವನ ಮಾಡ್ತಿದ್ರು, ಮತ್ತೆ ಉನ್ನತವಾದ ಧ್ಯೇಯಗಳನ್ನ ಇಟ್ಕೊಂಡಿದ್ರು. ಅವರು ಯಾವತ್ತೂ ಕೂಡ ಸ್ವಾರ್ಥಿಗಳಾಗಿರ್ಲಿಲ್ಲ. ತಮ್ಮ ಒಂದು ಆತ್ಮದ ಉನ್ನತಿ ಮಾತ್ರ ಅವರು ಬಯಸ್ತಾ ಇರ್ಲಿಲ್ಲ, ಇತರ ಎಲ್ಲ ಜೀವಾತ್ಮಗಳ ಒಂದು ಉನ್ನತಿಯನ್ನು ಬಯಸ್ತಾ ಇದ್ರು. ಆ ಕಾರಣದಿಂದಲೇ ಪ್ರಭುಪಾದರು ಇರ್ಬೋದು, ರೂಪ ಗೋಸ್ವಾಮಿಗಳಿರ್ಬೋದು, ಇದೆಲ್ಲರೂ ಕೂಡ ನಮಗೆ ಈ ಒಂದು ಈಶೋಪನಿಷತ್ತು ಮತ್ತೆ ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು ಈ ಎಲ್ಲಾ ಶಾಸ್ತ್ರಗಳನ್ನ ನಮ್ಗೆ ಸುಲಭವಾಗಿ ಸಿಗುವಂತೆ ಮಾಡಿದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಇರುವಂತದ್ದು. ಅದನ್ನ ನಮ್ಗೆ ಸುಲಭವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರಭುಪಾದರು ಮತ್ತೆ ಎಲ್ಲ ಗೋಸ್ವಾಮಿಗಳು ನಮ್ಗೆ ಅದನ್ನ ನೀಡಿದ್ದಾರೆ. ಅವ್ರು ಆ ರೀತಿ ಮಾಡ್ದಿರ ಇದ್ದಿದ್ರೆ ನಮ್ಗೆ ಈ ಒಂದು ವಿಷಯ ಯಾವತ್ತಾದ್ರೂ ತಿಳಿಲಿಕ್ಕೆ ಸಾಧ್ಯ ಆಗ್ತಿತ್ತ? ಹರೇ ಕೃಷ್ಣ. ಇಲ್ಲ ಸಂಸ್ಕೃತ ಮಾತಾಜಿ, ಸಂಸ್ಕೃತ ತಿಳಿತಾ ಓದಿದವ್ರಿಗೂ ಕೂಡ ಇದು ಅರ್ಥ ಆಗುದಿಲ್ಲ. ಯಾಕಂದ್ರೆ ವೇದಾಧ್ಯಯನ ಮಾಡಿದವನಿಗೂ ಕೂಡ ಇದೆಲ್ಲ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಪದಗಳನ್ನ ಓದಿದ್ರೆ ಅರ್ಥ ಆಗುವಂತಹ ವಿಷಯ ಅಲ್ಲ. ಇದನ್ನ ನಾವು ಏನಂತ ಹೇಳ್ತಾರೆ, ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮತ್ತೆ ಅದನ್ನ ಹೇಗೆ ಅಳವಡಿಸ್ಕೊಳ್ಳುವಂಥದ್ದು, ಹೇಗೆ ಅರ್ಥೈಸುವಂಥದ್ದು, ಅದು ಒಂದೊಂದು ಪದಕ್ಕೂ ಅರ್ಥ ಕೊಟ್ಟು, ಭಾವಾರ್ಥ ಕೊಟ್ಟು, ಮತ್ತೆ ಅದರ ವಿವರಣೆ ಕೊಟ್ಟು, ಈ ರೀತಿ ಒಂದು ಉದಾಹರಣೆಗಳನ್ನ ಕೊಟ್ಟು ಪ್ರಭುಪಾದರು ನಮ್ಗೆ ಅಷ್ಟು ಸುಲಭ ಮಾಡಿದ್ದಾರೆ. ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದೊಂದು ಏನಂತ ಹೇಳ್ತಾರೆ, ಪ್ರಕ್ರಿಯೆ ಅಂದ್ರೆ ಅದೊಂದು ಪ್ರಾಸೆಸ್. ಆ ಪ್ರಾಸೆಸ್ ಇಂದ ಏನಾಗುತ್ತೆ, ನಾವು ಕ್ರಮೇಣ ಆ ಒಂದು ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಇತರರ ಹಾಗೆ ಪ್ರಾಣಿಗಳ ಒಂದು ಬದುಕನ್ನ, ಜನ್ಮವನ್ನ ಪಡೆಯೋದಕ್ಕೆ ಇಡೀ ಜೀವನವನ್ನ ನಾವು ಅದರಲ್ಲಿಯೇ ತೊಡಗಿಸುವಂತಹ ಅಜ್ಞಾನದಲ್ಲಿ ಮುಳುಗ್ಬೇಕಾಗಿ ಬರ್ತಾ ಇತ್ತು. ಇಲ್ಲಿಗೆ ಈ ಒಂದು ಮೂರನೆಯ ಒಂದು ಮಂತ್ರ, ಈಶೋಪನಿಷತ್ತಿನ ಮೂರನೇ ಮಂತ್ರವನ್ನ ಇವತ್ತು ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆಸುರ್ಯಾನಾಮತೆ ಲೋಕಾ ಅಂದೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಹರೇ ಕೃಷ್ಣ. ಏನು ಇದ್ರಿಂದ ನೀವು ಇವತ್ತು ಏನ್ ತಿಳ್ಕೊಂಡ್ರಿ? ಇವತ್ತು ನಾವು ಒಂದೇ ಒಂದು ಶ್ಲೋಕವನ್ನು ತಿಳ್ಕೊಂಡ್ವಿ. ಅದ್ರಲ್ಲಿ ಏನ್ ವಿಷಯ ನಿಮ್ಗೆ ಅರ್ಥ ಆಯ್ತು? ನಿಮ್ಗೀಗ ಏನ್ ಮನವರಿಕೆ ಆಯ್ತು ಇವತ್ತಿನ ಒಂದು ಶ್ಲೋಕದಲ್ಲಿ? ಈ ಮಾನವ ಜನ್ಮ ಕೊಟ್ಟಿರೋದು ಆತ್ಮ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಅರ್ಥ ಆಯ್ತು ಮಾತಾಜಿ. ಪ್ರಾಣಿಗಳ ತರ ಜೀವನ ಮಾಡೋದು ನಾವ್ ಮಾಡೋದಕ್ಕಲ್ಲ ಅಂತ ಅರ್ಥ ಆಯ್ತು. ಹರೇ ಕೃಷ್ಣ. ಕೋಟ್ಯಾಂತರ ಜನ ಅದನ್ನ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಆದ್ರೆ ದೇಹ ಸುಖಕ್ಕಾಗಿ ಕಷ್ಟ ಪಡ್ತಾನೆ ಇದ್ದಾರೆ. ಆದ್ರೆ ಅದು ಮರೀಚಿಕೆ. ಆ ಪ್ರಯತ್ನ ಅದಕ್ಕೆ ಅರ್ಥ ಇಲ್ಲ. ಅಂದ್ರೆ ಜನ್ಮ ಸಿಕ್ಕಿರುವುದರ ಉದ್ದೇಶನೇ ಬೇರೆ, ಅವ್ರು ಮಾಡ್ತಾ ಇರುವಂತಹ ಕಾರ್ಯನೇ ಬೇರೆ. ಅಂದ್ರೆ ಅವ್ರು ಮಾಡ್ತಿರುವಂತಹ ಕಾರ್ಯ ಏನ್ ಮಾಡ್ತಾ ಇದೆ, ಮುಂದೆ ಇನ್ನ ಕಷ್ಟಗಳನ್ನೇ ಅವ್ರಿಗೆ ತಂದು ಕೊಡ್ತಾ ಇದೆಯೇ ಹೊರತು ಅಲ್ಲಿ ಯಾವುದೇ ಭರವಸೆ ಇಲ್ಲ. ಆದ್ರೆ ನಮ್ಗೆ ಭರವಸೆ ಇರುವಂತದ್ದು ಭಕ್ತಿ ಕಾರ್ಯದಲ್ಲಿ ಮಾತ್ರ. ಭಕ್ತಿ ಕಾರ್ಯ ಪ್ರಯತ್ನನಾದ್ರೂ ಪಟ್ರು ಕೂಡ, ನಾ ಆಗ್ಲೇ ಹೇಳಿದಾಗೆ ಎಕ್ಸಾಮ್ ನೀವು ಫೇಲ್ ಆದ್ರೂ ಪರವಾಗಿಲ್ಲ, ಅಟೆಂಪ್ಟ್ ಮಾಡಿದ್ರು ಕೂಡ ನಿಮ್ಗೆ ಅದರಿಂದ ಏನೇನೋ ಬೆನಿಫಿಟ್ಸ್ ಅಂತ ಕೊಡ್ತಾರಲ್ಲ, ಹಾಗಾಗಿದೆ ಕತೆ. ಅಂದ್ರೆ ಇಲ್ಲಿ ನೀವು ಒಂದೇ ಹೆಜ್ಜೆ ಪ್ರಯತ್ನ ಪಟ್ಟೋದಕ್ಕೆ ಮಾಡಿದ್ರು ಕೂಡ ಸಾಕು, ಮುಂದಿನ ಜನ್ಮ ನಿಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ. ಪ್ರಾಣಿ ಜನ್ಮಕ್ಕಿಂತ ಮನುಷ್ಯ ಜನ್ಮ ಉತ್ತಮ. ಮತ್ತೆ ಇನ್ನೊಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಯಾವ ರೀತಿ ಸಿಗುತ್ತೆ? ಆ ಜ್ಞಾನವನ್ನ ಪಡೆಯೋದಕ್ಕೆ ಒಂದು ಜ್ಞಾನಿಗಳ ಮನೆಯಲ್ಲಿ ಆಗ್ಲಿ, ಅಥವಾ ಇನ್ನು ದೇಹವನ್ನ ಪೋಷಣೆ ಮಾಡೋದಕ್ಕೆ ಹಣದ ಹಿಂದೆ ಹೋರಾಡುವಂತ ಪರಿಸ್ಥಿತಿ ಇರೋದಿಲ್ಲ. ಶ್ರೀಮಂತ ಕುಟುಂಬದಲ್ಲಿ ಆಗ್ಲಿ, ಅಥವಾ ಯಾರು ಆಗಲೇ ಒಂದು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರೆದಿದ್ದಾರೆ ಅಂತವರ ಮನೆಯಲ್ಲಾಗ್ಲಿ ನಿಮ್ಗೆ ಜನ್ಮ ಸಿಗುತ್ತೆ. ಆ ಕಾರಣದಿಂದ ನಾವು ಮತ್ತೆ ನಮ್ಗೆ ಇನ್ನೊಂದು ಅವಕಾಶ ಆಗುತ್ತೆ. ಆ ರೀತಿ ಮಾಡ್ತೀರ ನಾವು
ಮತ್ತೆ ಎಲ್ಲರ ಹಾಗೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕುರಿಗಳಿದ್ದ ಹಾಗೆ ಯಾರೋ ಒಬ್ಬ ಏನಾದ್ರು ಹಿಂದೆ ಓಡ್ತಾ ಇದ್ದಾನೆ ಅಂದ್ರೆ 100 ಜನ ಅಲ್ಲಿ ಹೋಗ್ತಾ ಇದಾರೆ ಅಂದ್ರೆ ನಾನು ಒಬ್ನೇ ಯಾಕೆ ಇನ್ನೊಂದ್ ಕಡೆ ಹೋಗ್ಬೇಕು, ನಾನು ಅವ್ರನ್ನೇ ಫಾಲೋ ಮಾಡ್ತೀನಿ, ಅವ್ರಿಗಾಗಿದೆ ನನ್ಗಾಗುತ್ತಲ್ವಾ, ಪರವಾಗಿಲ್ಲ ಅಂತ. ಅಂದ್ರೆ ಅವರೆಲ್ಲರೂ ಕೂಡ ಅಂಧತಮ ಲೋಕಗಳಿಗೆ ಹೋದ್ರೆ ಪರವಾಗಿಲ್ಲ, ನಾನು ಹೋಗ್ತೀನಿ, ಅವರು ನಾಳೆ ಕೋಳಿ ಕುರಿ ನಾಯಿಯಾಗಿ ಜನ್ಮ ಪಡೆದ್ರೆ ನಾನು ಅದೇ ಆಗ್ತೀನಿ, ಪರವಾಗಿಲ್ಲ ಅಂತ ಹೇಳುವಂತ ಜನ. ಹಾಗೆ ನಾವು ಮಾಡುವಂಥದ್ದು. ಆದ್ರೆ ನಾನು ಮತ್ತೆ ಹಿಂದಿರುಗಿ ನಾನು ಕುರಿ ಎಲ್ಲ, ನಾನು ಒಂದು ಸಿಂಹದ ಮರಿ, ನಾನು ಭಗವಂತನ ಮಗು, ಮತ್ತೆ ಭಗವಂತನ ಹತ್ರಕ್ಕೆ ನಾನು ಹೋಗೋ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನೀವು ಒಬ್ಬೊಟ್ಟಿಗರಾಗಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಅದರಲ್ಲಿ ನೀವು ಮಾಡುವಂತ ಪ್ರಯತ್ನಕ್ಕೆ ಒಂದು ಬೆಲೆ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡಿದ್ವಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ನಿಮ್ಮ ಒಂದು ರಿಯಲೈಸೇಷನ್ಸ್ ಏನಾದ್ರು ಅಥವಾ ಇನ್ನೇನಾದ್ರೂ ನೀವೇನಾದ್ರೂ ಪಾಯಿಂಟ್ಸ್ ಹೇಳ್ಬೇಕು ಅಂತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ನಿಮ್ಗೆ ಏನಾದ್ರು ವಿಚಾರ ಮನಸ್ಸಿನಲ್ಲಿ ಬಂದಿದ್ರೆ ನೀವು ಹೇಳ್ಕೋಬಹುದು. ಹರೇ ಕೃಷ್ಣ. ಮಾತಾಜಿ ನಿಮ್ಗೆ ಅಟೆಂಡೆನ್ಸ್ ಏನಾದ್ರು ಹಾಕಿದ್ರ, ಲಿಂಕ್ ಹಾಕಿದ್ರ ನಿನ್ನೆ? ಹರೇ ಇಲ್ಲ ಕೃಷ್ಣ. ಮಾತಾಜಿ, ಇಲ್ಲ ಮಾತಾಜಿ, ಹಾಕಿದ್ದೀನಿ. ಎಲ್ಲ ಫೋನ್ ನಂಬರ್ ಇಸ್ಕೊಂಡು ಅವರೇ ಆಡ್ ಮಾಡ್ಕೊಂಡಿದ್ದಾರೆ ಮಾತಾಜಿ. ಹೌದಾ ಮಾತಾಜಿ? ಫೋನ್ Okay. ನಂಬರು ಇದು ಗ್ರೂಪ್ ಅಲ್ಲಿ ಸೇರ್ಸಕ್ಕೆ ಇಸ್ಕೊಂಡಿರೋದು ಮಾತಾಜಿ. ಗ್ರೂಪ್ಗೆ ಆಡ್ ಮಾಡಿ ಗ್ರೂಪ್ ಅಲ್ಲಿ ಅವ್ರು ಆಡ್ ಮಾಡ್ಕೊಳಕ್ ಸೇರ್ಸ್ಕೊಂಡಿದ್ದು ಫೋನ್ ನಂಬರು. ಆದ್ರೆ ಇದಕ್ಕೆ ಲಿಂಕ್ ಇನ್ನೂ ಕಳಿಸಿಲ್ಲ ಮಾತಾಜಿ, ಅಟೆಂಡೆನ್ಸ್ ಲಿಂಕ್. ಓಕೆ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಈ ಪದೇ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ವಿಷಯ ಹೇಳಲಿಕ್ಕಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನಾ ಕ್ಲೋಸ್ ಮಾಡ್ತೀನಿ ಇವತ್ತು. ಹರೇ ಕೃಷ್ಣ. ಮಾತಾಜಿ ಕ್ಲಾಸ್ ನಾಳೆನೂ ಇದೆಯಾ? ಇದೆ ಪ್ರಭುಜಿ, ಸ್ಯಾಟರ್ಡೇ ಇದೆ, ಸಂಡೇ ಇರೋದಿಲ್ಲ. ಅಂದ್ರೆ ಮಾತಾಜಿ ನಮ್ದು ನಮ್ಮ ಮಗುವಿಗೆ ಕ್ಲಾಸ್ ಹಾಕಿದೀವಿ ಮಾತಾಜಿ. ಒಂದು 7:30 ಇದೆ, ಅದು ಇದೇ ಮೊಬೈಲ್ ಅಲ್ಲಿ ಇದೆ ಮಾತಾಜಿ, ಅದಕ್ಕೆ. ಓ, ನೀವು ಅಟೆಂಡ್ ಮಾಡಕ್ ಆಗಲ್ಲ ಅಂತ ಪ್ರಭುಜಿ? ಅದು ಮಾತಾಜಿ ರೆಕಾರ್ಡಿಂಗ್ ಇರುತ್ತೆ ಪ್ರಭುಜಿ, ರೆಕಾರ್ಡಿಂಗ್ ಗ್ರೂಪ್ ಅಲ್ಲಿ ಹಾಕಿರ್ತಾರೆ, ಕೇಳಿ. ಆಯ್ತು ಮಾತಾಜಿ. ಯಾಕಂದ್ರೆ ನೀವು ಎಂಟು ಮಾಡೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.